ನಮ್ಮ ಈ ಕಾರ್ಯಕ್ರಮ ಆರಂಭವಾಗುವುದಕ್ಕಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ನಮ್ಮ ಶಾರದಾ ಗಣಪತಿ ವಿದ್ಯಾಕೇಂದ್ರದ ವಿದ್ಯಾರ್ಥಿನಿಯರಾದ ಹಿಮಾನಿ, ಗಾನವಿ, ಶ್ರುತಿ ಹಾಗೂ ನಿಧಿ ಬರಬೇಕು. ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಬೋಧೆ ಜನಸ್ಯ ಯೇ ಜಾಂಗಲಿಕಾಯಮಾನೆ ಸಂಸಾರ ಹಾಲಾಹಲ ಮೋಹ ಶಾಂತಿಯೇ. ಶ್ರೀ ಗುರುಗಳ ಕರುಣಾ ಕಿರಣ ನಮ್ಮನ್ನೆಲ್ಲ ಬೆಳಗಲಿ ಎನ್ನುವ ಮನಸ್ಸ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಆಗಮಿಸಿರುವ ಎಲ್ಲ ಗಣ್ಯರನ್ನು ನಮ್ಮವರೇ ಆದ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರು ಶ್ರೀಯುತ ಕಂಬಳ ಪದವು ಜಯರಾಮ್ ಶೆಟ್ಟಿಯವರು ಸ್ವಾಗತ ಭಾಷಣವನ್ನು ಮಾಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ನಡೆದಿರುವಂಥ ಅಮೃತತಾರ ಗೋಶಾಲೆ ಪುಣ್ಯಕೋಟಿ ನಗರ ಕೈರಂಗಳ ಇದರ ದಿನಾಂಕ 14/1/2026ರಿಂದ 12/2/2026 ಮಕರ ಸಂಕ್ರಮಣದಿಂದ ಕುಂಭ ಸಂಕ್ರಮಣದವರೆಗೆ ಇಲ್ಲಿ ನಡೆಯುತ್ತಿರುವಂಥ ಗೋಸೇವಾ ಮಾಸಾಚರಣೆಯ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಂಡಂಥವರು ನಮ್ಮವರಾದಂಥ ಶ್ರೀ ಚಂದ್ರಾಸ್ಪೂಂಜ ಕಿಲ್ಲೂರುಗುತ್ತು, ಆಡಳಿತ ಮುಕ್ತೇಶ್ವರರು ಇನೋಲಿ ಶ್ರೀ ಸೋಮನಾಥ ದುರ್ಗಾಪರಮೇಶ್ವರ ದೇವಸ್ಥಾನ ದೇವಂದಬೆಟ್ಟು. ಇವರನ್ನು ಶ್ರೀ ಇಲ್ಲಿಯ ಗೋಸೇವಾ ಮಾಸಾಚರಣೆ ಪರವಾಗಿ ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಗೋ ಪ್ರೇಮಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಟಿ ಜಿ ರಾಜಾರಾಮ್ ಭಟ್ ಅವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟಕರು ಶ್ರೀ ದೀನ್ರಾಜ್ ಕಳವಾರು, ಭಜನಾ ಸಂಕೀರ್ತನಕಾರರು ಹಾಗೂ ಕುಣಿತ ಭಜನಾ ತರಬೇತುದಾರರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದಂಥ ಶ್ರೀ ದೇವಿಪ್ರಸಾದ್ ಪೊಯ್ಯತ್ತಾಯರು, ಆಡಳಿತ ಮುಕ್ತೇಶ್ವರರು, ಶ್ರೀ ಕ್ಷೇತ್ರ ಕಣಂತೂರು, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತರನ್ನು ಸತ್ಯನಾರಾಯಣ ಭಟ್ ಎಡೆಂಬಳೆ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದಂಥವರು ಶ್ರೀ ಪದ್ಮನಾಭರಯ್ಯಾನೆ ಮಂಜು ಭಂಡಾರಿಯವರು, ನಾರೆಗುತ್ತು, ಗಡಿ ಪ್ರಧಾನರು ಹಾಗೂ ಅನುವಂಶಿಕ ಮುಕ್ತೇಶ್ವರರು, ಶ್ರೀ ಕ್ಷೇತ್ರ ಕಣಂತೂರು, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತರನ್ನು ನವೀನ್ ಪಾದಲ್ಪಾಡಿ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಇನ್ನೊಬ್ಬ ಅತಿಥಿ ಶ್ರೀ ಪೆರಡೆ ತಿರುಮಲೇಶ್ವರ ಭಟ್, ಅಧ್ಯಕ್ಷರು ಹವ್ಯಕ ವಲಯ ಮುಡಿಪು. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ಕಾಂತಿಲ ಲಕ್ಷ್ಮೀನಾರಾಯಣ ಭಟ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀ ಶೈಲೇಂದ್ರ ಭರತ್ ನಾಯ್ಕ್ ನಚ್ಚ, ಆಡಳಿತ ಮುಕ್ತೇಶ್ವರರು ಶ್ರೀ ಉಳ್ಳಾಲ್ ಕ್ಷೇತ್ರ ಕೂಟತ್ತಾಜೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ನಿರ್ಮಲ್ ಭಟ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಇನ್ನೊಬ್ಬರು ಅತಿಥಿ ಶ್ರೀ ಸುಭಾಷ್ ಧರ್ಮನಗರ, ಉಪಾಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಗ್ರಾಮ ಚವಡಿ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತರನ್ನು ಕೊಣಾಜೆ ಗಣಪತಿ ಭಟ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಇನ್ನೊಬ್ಬರು ಅತಿಥಿ ಚಂದ್ರಾಸ್ ಕಣಂತೂರು, ಅಧ್ಯಕ್ಷರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವಿಶ್ವನಾಥ್ ಕಡ್ವಾಯ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಸುರೇಶ್ ಆಚಾರ್ಯ ದೇರ್ಲಕಟ್ಟೆ, ಅಧ್ಯಕ್ಷರು ವಿಶ್ವಕರ್ಮ ಸಂಘ ಮುಡಿಪು. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಯುತರನ್ನು ಶುಭ ಭಟ್ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಶ್ರೀ ಪೂವಪ್ಪ ಕಡಂಬಾರು, ನಿವೃತ್ತ ಯೋಧರು, ನಿರ್ದೇಶಕರು, ಕೈರಂಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ. ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಶ್ರೀಯುತರನ್ನು ಶೋಭಾ ಶೆಟ್ಟಿ ಇವರು ಶಾಲು ಹೊದಿಸಿ ಗೌರವಿಸಬೇಕು. ಹಾಗೇನೆ ಈ ಅಮೃತಧಾರ ಗೋಶಾಲೆಯ ಸ್ಥಾಪಕರು, ನಮ್ಮೆಲ್ಲ ಹಿರಿಯರು, ನಮಗೆ ಸದಾ ಮಾರ್ಗದರ್ಶನ ನೀಡುತ್ತಿರುವಂಥ TG ರಾಜಾರಾಮ್ ಭಟ್ರು, ಸಹಕಾರ ರತ್ನ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಂಥವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ರಾಜಾರಾಮ್ ಭಟ್ ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆ, ಗೌರವಾರ್ಪಣೆ. ಹಾಗೇನೆ ನಮ್ಮೊಂದಿಗೆ ಮಾಧ್ಯಮ ಮಿತ್ರದ ಸತೀಶ್ ಪುಂಡಿಕಾಯಿ, ಅನ್ಸರ್ ಇನೋಲಿ, ದಿನೇಶ್ ನಾಯ್ಕ್, ಮತ್ತೊಬ್ಬ ಇವ್ರದ ಹೆಸರಿಗೆ ಆಸಿಫ್ ಕಲ್, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತೆ ನಮ್ಮೊಂದಿಗೆ ಎಲ್ಲ ಗೋಪ್ರೇಮಿಗಳು ನಮ್ಮೊಂದಿಗಿದ್ದಾರೆ. ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತ ಮಾಡ್ತಾ ಸ್ವಾಗತ ಬಸ್ಸನ್ನು ಕೊನೆಗೊಳಿಸಿ. ಜೈ ಶ್ರೀ. ವ್ಯಾಪ್ತಿ, ಆಳ, ಎತ್ತರ, ಉದ್ದೇಶ ಇದರ ಬಗ್ಗೆ ಪ್ರಾಸ್ತಾವಿಕವಾಗಿ ಶ್ರೀಯುತ ಸಹಕಾರ ರತ್ನ TG ರಾಜಾರಾಮ್ ಭಟ್ ಅವರು ಮಾತುಗಳನ್ನಾಡಬೇಕು ಎಂಬುದಾಗಿ ಕೇಳಿಕೊಳ್ತೇನೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿಗಳಿಗೆ ಶಿರಸ ಪ್ರಣಾಮಗಳನ್ನು ಮಾಡಿಕೊಂಡು ಸಭೆಯಲ್ಲಿ ಆಸೀನರಾಗಿರುವ ಶ್ರದ್ಧೆಯ ತಾಯಂದಿರೇ, ಅಣ್ಣ ತಮ್ಮಂದರೆ, ಶಾಲೆಯ ಮುದ್ದು ಮಕ್ಕಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ಪುಣ್ಯಕೋಟಿ ನಗರಕ್ಕೆ ಒಂದು ಹಬ್ಬ. ಮಾಗಣೆ ದೇವಸ್ಥಾನಕ್ಕೆ, ಗ್ರಾಮದ ದೇವಸ್ಥಾನಕ್ಕೆ ವಾರ್ಷಿಕ ಜಾತ್ರೆ ಒಂದು ಹಬ್ಬ ಆದರೆ, ದೈವಸ್ಥಾನಗಳಿಗೆ ಕೋಲ ನೇಮಗಳು ವಾರ್ಷಿಕ ಹಬ್ಬ. ಯುವಕ ಮಂಡಲಗಳಿಗೆ, ಯುವತಿ ಮಂಡಲಗಳಿಗೆ, ಭಜನಾ ಮಂದಿರಗಳಿಗೆ ವಾರ್ಷಿಕೋತ್ಸವ ಅದೊಂದು ಹಬ್ಬ. ಕಳೆದ 20 ವರ್ಷಗಳಿಂದ ಹಿಂದೆ ಆರಂಭವಾದಂಥ ಪುಣ್ಯಕೋಟಿ ನಗರದ ಅಮೃತಧಾರ ಗೋಶಾಲೆಗೆ ಗೋಸೇವಾ ಮಾಸಾಚರಣೆ ಒಂದು ಹಬ್ಬ. ಆರಂಭದ ಜನ ಕೇಳ್ತಾ ಇದ್ರು, ಏನಿ ಗೋಸೇವಾ ಮಾಸಾಚರಣೆ ಏನು ಅಂತ. ತುಂಬ ಅವಸರ ಇರೋ ಗೋಮಾಸಾಚರಣೆ ಅಂತ ಹೇಳ್ತಾರೆ. ಅಲ್ಲ, ಗೋಸೇವಾ ಮಾಸಾಚರಣೆ. ಗರುಡ ಪುರಾಣದಲ್ಲಿ ಇರುವ ಉಲ್ಲೇಖದ ಹಾಗೆ ಮಕರ ಸಂಕ್ರಮಣದಿಂದ ಕುಂಭ ಸಂಕ್ರಮಣದವರೆಗಿನ ಈ ಒಂದು ತಿಂಗಳಿನಲ್ಲಿ
ಗೋ ದರ್ಶನ ಮಾತ್ರದಿಂದ ಜನ್ಮ ಜನ್ಮಾಂತರದ ಪಾಪಕರ್ಮಗಳೇ ಕಳೆದು ಹೋಗುವುದು ಅಂತ ಉಲ್ಲೇಖ ಇದೆ. ಗುರುಜನದ ಆಗ್ರಹಿಸುವಿಕೆ ಮಾತ್ರದಿಂದ ದೇಹದಲ್ಲಿ ವ್ಯಾಪಿಸಿರತಕ್ಕಂಥ ಎಲ್ಲ ರೋಗಗಳು ಕೂಡ ಮಾಯವಾಗ್ತವೆ ಎನ್ನುವಂಥ ವೈಜ್ಞಾನಿಕ ಸತ್ಯ ಕೂಡ ನಮ್ಮ ಮುಂದಿದೆ. ಅದನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು, ಜನಮಾನಸಕ್ಕೆ ಅದರ ಪ್ರಯೋಜನ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಗೋಸೇವಾ ಮಾಸಾಚರಣೆಯನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಇದು 4ನೇ ವರ್ಷದ ಗೋಸೇವಾ ಮಾಸಾಚರಣೆ. ಕಳೆದ 3 ವರ್ಷಗಳಲ್ಲಿ ಗೋಸೇವಾ ಮಾಸಾಚರಣೆಯ ಯಶಸ್ಸು 4ನೇ ವರ್ಷ ಕೂಡ ನಾವು ಗೋಸೇವಾ ಮಾಸಾಚರಣೆ ಮಾಡಬೇಕು ಅನ್ನುವಂಥ ತುಡಿತ ನಮ್ಮಲ್ಲಿ ಆರಂಭ ಆಯಿತು. ಹಲವಾರು ಸಾಧನೆಗಳನ್ನು ಈ ಗೋಸೇವಾ ಮಾಸಾಚರಣೆ ಮಾಡಿದೆ. ವಿಶೇಷವಾಗಿ ಈ ಗೋಶಾಲೆಯಲ್ಲಿ ಮತ್ತು ಅದಕ್ಕೂ ವಿಶೇಷವಾಗಿ ಗೋಸೇವಾ ಮಾಸಾಚರಣೆ ಮಧ್ಯದಲ್ಲಿ ಮಾಡಿದಂಥ ಎಲ್ಲ ಪ್ರಾರ್ಥನೆ ಕೂಡ ಫಲ ಕೊಡಿದೆ. ಅದು ಕೂಡ ವಾಸ್ತವ ಸತ್ಯ. ನಾನು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಈ ಸಭೆಯಲ್ಲಿ ಕುಳಿತಿದ್ದಾರೆ ಅವರು. ತಂದೆ ತಾಯಿ ಮಗ ಬಂದು ಗೋವಿನ ಮುಂದೆ ಪ್ರಾರ್ಥನೆ ಮಾಡಿದರು. ಮಗನಿಗೆ ಕಂಕಣ ಭಾಗ್ಯ ಒದಗಿ ಬರಲಿಲ್ಲ, ಬೇಸರದಲ್ಲಿದ್ದಾರೆ ಅಂತ ಶ್ರೀಪತಿ ಅಣ್ಣ ಉಲ್ಲೇಖ ಮಾಡಿದರು. ಅವರು ದೇವರಿಗೆ ಗೋಮಾತೆಗೆ ಕೈ ಮುಗಿಯುವ ಹೊತ್ತಿಗೆ ನಾವು ಪ್ರಾರ್ಥನೆ ಮಾಡಿದೆವು. ಗೋಮಾತೆಯಲ್ಲಿ ನಿನ್ನನ್ನು ಶರಣು ಬಯಸಿ ಬಂದಿದ್ದಾರೆ, ಪ್ರಸಾದ ಬೇಡ್ತಾ ಇದ್ದಾರೆ, ಅವರ ಮಗನಿಗೆ ಕಂಕಣ ಭಾಗ್ಯ ಒದಗಿ ಬಂದಿಲ್ಲ, ಅದನ್ನು ನೀನು ಒದಗಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದೆವು. ಇವತ್ತು ಆ ಮಗನಿಗೆ ವಿವಾಹ ಆಗಿದೆ. ಒಬ್ಬಾಕೆ ತಾಯಿ ಗಂಡ ಇಬ್ಬರು ಬಂದಿದ್ದರು. ಅನಾರೋಗ್ಯ ತುಂಬ ದಿವಸ ವೈದ್ಯಕೀಯ ಚಿಕಿತ್ಸೆ ಮಾಡಿದ್ದಾರೆ. ಕರುಳಿನ ಏನೋ ಸಮಸ್ಯೆ, ತುಂಬ ದಿವಸದಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು. ಗಂಡ ಹೆಂಡತಿ ಬಂದಿದ್ದರು. ಅವರೇನೋ ಪ್ರಾರ್ಥನೆ ಮಾಡಲಿಕ್ಕೆ ನನ್ನ ಹತ್ರ ಹೇಳಲಿಲ್ಲ. ನನಗೆ ಗೊತ್ತಿದ್ದು, ನಾನು ಪ್ರಾರ್ಥನೆ ಮಾಡಿದೆ. ನನಗೆ ಆ ದಿವಸ ಭಾವಾತಿರೇಕದಲ್ಲಿ ಅಳುವೆ ಬಂದಿತ್ತು. ಆದರೆ ಆ ಅಳು ಈಗ ಮಾಯವಾಗಿದೆ. ಆಕೆಯ ಮುಖದಲ್ಲಿ ಆರೋಗ್ಯ ಕಾಣ್ತಾ ಇದೆ. ಆಕೆ ಅನಾರೋಗ್ಯದಿಂದ ಪಾರಾಗಿದ್ದಾಳೆ. ಅದು ತುಂಬ ಸಂತೋಷ ಅಂತ ಅನಿಸ್ತದೆ. ನಮ್ಮ ಶಾಲೆಯ ಮಕ್ಕಳು ಬೇರೆ ಬೇರೆ ಕಡೆ ವಾಲಿಬಾಲ್, ಕಬಡ್ಡಿ ಆಟ ಆಡಲಿಕ್ಕೆ ಹೋಗ್ತಾರೆ. ಗೋಶಾಲೆಗೆ ಬಂದು ಪ್ರಾರ್ಥನೆ ಮಾಡಿ ಕಬಡ್ಡಿ ಮ್ಯಾಚಿಗೆ ಹೋಗಿ ಬಂದರೆ ಆ ಟೂರ್ನಮೆಂಟಲ್ಲಿ ಆ ಮಕ್ಕಳಿಗೆ ಗೋಲ್ಡ್ ಮೆಡಲ್. ನಮ್ಮ ಶಾಲೆಯ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಹೋಗಿ ವಾಲಿಬಾಲ್ ಆಡಿ ಬಂದಿದ್ದಾರೆ. 2 ವರ್ಷಗಳಲ್ಲಿ ನಮ್ಮ ಶಾಲೆ ಮಕ್ಕಳಿಗೆ ವಾಲಿಬಾಲ್. ಇವತ್ತು ಈ ದೇಶದ ವಾಲಿಬಾಲ್ ರಂಗದಲ್ಲಿ ಏನು ನಿರ್ಮಾಣ ಆಗಿದೆ ಅಂತ ಹೇಳಿದರೆ, ಕೈರಂಗದ ಪುಣ್ಯಕೋಟ್ ನಗರದ ಟೀಮ್ ಬಂದಿದೆ ಅಂತ ಹೇಳಿದರೆ ಇಡೀ ದೇಶದ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಒಂದು ಕಂಪನ ಆರಂಭ ಆಗ್ತದೆ. ಕಬಡ್ಡಿ ತಂಡ ಅದು PUC ವಿಭಾಗದಿರ್ಬೋದು, ಹೈಸ್ಕೂಲ್ ವಿಭಾಗದಿರ್ಬೋದು, ಈ ಮಕ್ಕಳು ಕಬಡ್ಡಿ ಕೋರ್ಟಿಗೆ ಪ್ರವೇಶ ಮಾಡಿದರೆ ಶತ್ರುವಿನ ಎದೆಯಲ್ಲಿ ಡಬಡವ ಆರಂಭ ಆಗ್ತದೆ. ಗೋಲ್ಡ್ ಮೆಡಲ್ ನಮ್ಮ ಮಕ್ಕಳಿಗೆ. ಇದೆಲ್ಲ ಗೋಮಾತೆಯ ಒಂದು ಕೃಪಾ ಕಟಾಕ್ಷ ಅಂತ ಹೇಳಲಿಕ್ಕೆ ನಮ್ಮ ಮನಸ್ಸಿಗೆ ತುಂಬ ಸಂತೋಷ ಅಂತ ಅನಿಸ್ತದೆ. ಕಳೆದ ವರ್ಷ ನಮ್ಮ ಶಾಲೆ ಹುಡುಗಿಗೆ ಶಾಲೆಗೆ ನಮಗೆ ಅಪೇಕ್ಷೆ ಇರಲಿಲ್ಲ, ನಿರೀಕ್ಷೆ ಅವಳ ಮೇಲೆ. ಅವಳು ಏನೋ ಒಂದು ಸಾಧನೆ ಮಾಡ್ತಾರೆ ಅಂತ ನಮಗೆ ನಮ್ಮ ಮನಸ್ಸಲ್ಲಿತ್ತು. ಆಕೆ ಸಾಧಿಸಿಬಿಟ್ರು. ಆಕೆಗೆ ಕನ್ನಡ ರಾಜ್ಯದಲ್ಲಿ 10ನೇ ರ್ಯಾಂಕ್ ಬಂತು. ಅದು ಕೂಡ ಈ ಗೋಮಾತೆಯ ವಿಶೇಷ ಕೃಪೆಯನ್ನು ನಾವು ಭಾವಿಸಿಕೊಂಡಿದ್ದೇವೆ. ಪ್ರತಿ ದಿವಸ ಬೇರೆ ಬೇರೆ ಸಂಘಟನೆಗಳು ಬಂದು ಬೆಳಿಗ್ಗೆ ಗೋಸೇವೆ ಮಾಡ್ತಾರೆ. ಹಟ್ಟಿ ತೊಳಿತಾರೆ, ಸಗಣಿ ಬಾಚ್ತಾರೆ, ಮೈಯೆಲ್ಲ ಕೊಳೆ ಮಾಡ್ಕೊಂಡು ಹೋಗ್ತಾರೆ. ದನಕ್ಕೆ ತಿಂಡಿ ಕೊಡ್ತಾರೆ, ಅಕ್ಕಚ್ಚು ಕೊಡ್ತಾರೆ, ಹಿಂಡಿ ಕೊಡ್ತಾರೆ, ಹುಲ್ಲು ಕೊಡ್ತಾರೆ, ಬೈಹುಲ್ಲು ಕೊಡ್ತಾರೆ. ಅದನ್ನು ಮಾಡಿ ಅವರು ಎಂಜಾಯ್ ಮಾಡ್ತಾರೆ, ಅದನ್ನು ಮಾಡಿ ಸಂತೋಷ ಪಡ್ತಾರೆ. ನಾನು ಗೋಸೇವಾ ಮಾಸಾಚರಣೆಯಲ್ಲಿ ಒಂದು ದಿವಸ ಸೇವೆ ಮಾಡಿದ್ದೇನೆ ಅನ್ನೋ ಕೃತಾರ್ಥರಾಗಿ ಹೋಗ್ತಾರೆ. ಸಾಯಂಕಾಲ ಬೇರೆ ಬೇರೆ ಮಕ್ಕಳು ಬಂದು, ಬೇರೆ ಬೇರೆ ಭಜನಾ ತಂಡದವರು ಬಂದು ಭಜನಾ ಸೇವೆ ಮಾಡ್ತಾರೆ. ಕೆಲವು ತಂಡದವರು ಕುಣಿತ ಭಜನೆ ಮಾಡ್ತಾರೆ.
ಸಾಯಂಕಾಲ ಒಂದು ಧಾರ್ಮಿಕ ಕ್ಷೇತ್ರ ಆಗಿ ನಿರ್ಮಾಣ ಆಗ್ತದೆ ಈ ಪುಣ್ಯಕೋಟಿ ನಗರ. ಸಂಜೆ 5 ಗಂಟೆಗೆ ಗೀತಾ ಪಾರಾಯಣ ಯಜ್ಞ ಬಳಗದವರು ಬಂದು ಭಗವದ್ಗೀತಾ ಪಾರಾಯಣ ಮಾಡ್ತಾರೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೆ. ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಒಂದು ವೈದಿಕ ಕ್ಷೇತ್ರವಾಗಿ ಈ ಕ್ಷೇತ್ರ ನಿರ್ಮಾಣ ಆಗ್ತದೆ. ತಿಂಗಳ ಉದ್ದಕ್ಕೂ ಕೂಡ ಕೆಲವು ದಿವಸಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಯಕ್ಷಗಾನ ಆಗ್ತದೆ, ಭರತನಾಟ್ಯ ಆಗ್ತದೆ, ಶಾಸ್ತ್ರೀಯ ಸಂಗೀತ ಆಗ್ತದೆ. ಈ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಶುದ್ಧ ಭಾರತೀಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಅದು ನಡೀತಿದೆ. ಅಂತೂ 1 ತಿಂಗಳುಗಳ ಕಾಲ, ಮಕರ ಸಂಕ್ರಮಣ ಕುಂಭ ಸಂಕ್ರಮಣ 1 ತಿಂಗಳ ಕಾಲ ಈ ಪುಣ್ಯಕೋಟಿ ನಗರ ಒಂದು ಹಬ್ಬದ ವಾತಾವರಣ ನಲೀತದೆ. ನಮ್ಮ ಶಾಲೆಯ ಮಕ್ಕಳು ಈ ಗೋಶಾಲೆಯನ್ನು ಕಂಡು ಎಂಜಾಯ್ ಮಾಡ್ತಾರೆ. ಗೋಶಾಲೆಯಲ್ಲಿ ಸೇವೆ ಮಾಡಿ ಅವರು ಸಂತೋಷವನ್ನು ಪಡೀತಾರೆ. ಹಸುಗಳಿಗೆ ಕೂಡ ಒಂದು ರೀತಿಯ ನಿರೀಕ್ಷೆ ಗೋಸೇವೆ ಮಾಸಾಚರಣೆ. ನೀವು ಬೇರೆ ದಿವಸ ಬಂದರೆ ಆ ಹೊಸ ಗೋಶಾಲೆ ಹಸುಗಳು ಹೀಗಿರುವುದಿಲ್ಲ. ಈಗ ಅವರು ತಾಳ್ಮೆಯನ್ನು ನಿಂತಿದ್ದಾರೆ. ಏನೋ ಒಂದು ನಡೀತದೆ, ಏನೋ ನಡೀಲಿಕ್ಕಿದೆ, ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕಿದೆ, ಭಜನೆ ನಡೀಲಿಕ್ಕಿದೆ, ನಮ್ಮ ಸೇವೆ ನಡೀಲಿಕ್ಕಿದೆ, ನಮಗೆ ಗೋ ಪೂಜೆ ಮಾಡ್ತಾರೆ, ಗೋ ಆರತಿ ಮಾಡ್ತಾರೆ, ನಮಗೆ ಹಣ್ಣು ಹಂಪಲು ಕೊಡ್ತಾರೆ, ಬೆಲ್ಲ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿ ಆ ಹಸುಗಳು ನಿಂತಿದ್ದಾವೆ. ಒಂದು 7-8 ದಿವಸ ಭಜನೆ ಆದ ಕೂಡಲೇ ಹಸುಗಳು ಭಜನೆಯವರ ಜೊತೆ ಭಜನೆ ಕುಣಿಲಿಕ್ಕೆ ಆರಂಭ ಮಾಡ್ತವೆ. ಅದು ನೋಡೋದಕ್ಕೆ ಕಣ್ಣಿಗೊಂದು ಹಬ್ಬ. ಭಜನೆ ಜೊತೆಗೆ ಆ ಹಸುಗಳು ಕೈಕಾಲಾಡಿಸಿ ಭಜನೆಯ ತಾಳದ ಸಪ್ಪಳಕ್ಕೆ ಮೈ ಮರೆಯುವುದು ಕೂಡ ನಾವು ಕಂಡಿದ್ದೇವೆ. ಈ ರೀತಿ ಮನುಷ್ಯರಿಗೆ ಮತ್ತು ಹಸುಗಳಿಗೆ ಇದೊಂದು ಹಬ್ಬ. ಆದಿತ್ಯವಾರ ಸಾಯಂಕಾಲ ಬಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬರ್ತಾರೆ ಗೋಶಾಲೆಗೆ. ಸುಮ್ಮನೆ ಒಂದು ಕಡೆ ಮೂಲೆಯಲ್ಲಿ ಕೂತಿರ್ತಾರೆ. ಈಗಲೂ ಕೂಡ ಆದಿತ್ಯವಾರ ವೀಕೆಂಡ್ನಲ್ಲಿ ಬೀಚು, ಮೋಜು, ಪಾರ್ಟಿ, ಕ್ಲಬ್ ಅಂತ ಸುತ್ತಾಡುವ ಆ ಟೆಕ್ಕಿಗಳು ಈ ಗೋಶಾಲೆಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಆಶೀರ್ವಾದ ಮಾಡಿದ ಗೋಶಾಲೆ ಇದು. 8 ವರ್ಷಕ್ಕೆ ಹಿಂದೆ ಇಲ್ಲಿ ನಡೆದ ಒಂದು ಕಹಿ ಘಟನೆ ನಿಮಗೆ ನೆನಪಿದೆ. ಆ ಕಹಿ ಘಟನೆ ಇದು ಮರುಕಳಿಸಬಾರದು. ಆ ಕಹಿ ಘಟನೆಯಿಂದ ನಾವು ಪಾಠ ಕಲಿಬೇಕು. ಆ ಕಹಿ ಘಟನೆಯ ಪಾಠ ಸಮಾಜಕ್ಕೆಲ್ಲ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಆ ದೃಷ್ಟಿಯಿಂದಲೂ ಕೂಡ ಈ ಗೋಸೇವಾ ಮಾಸಾಚರಣೆ ನಡೀತದೆ. ಹಾಗೆ ಅಂತೇಳಿ ನಾವು ಆ ಕಹಿ ಘಟನೆಯನ್ನು ವೈಭವೀಕರಿಸಲಿಕ್ಕೆ ಹೋಗಲೇ ಇಲ್ಲ. ಹೋಗಲೇ ಇಲ್ಲ. ಆದರೆ ಒಂದು ಸಮಾಧಾನ ಏನು ಅಂತ ಹೇಳಿದರೆ, ಒಂದು ಸಂತೋಷ ಏನು ಅಂತ ಹೇಳಿದರೆ, ಆ ಹೋರಾಟ ಆದಮೇಲೆ ಇದುವರೆಗೆ ಈ ಭಾಗದ ಯಾವುದೇ ಹಸುಗಳು ಕೂಡ ಕಳ್ಳತನ ಆಗಲಿಲ್ಲ. ಹಸುಗಳ್ಳರು ಕೂಡ ಒಮ್ಮೆ ಯೋಚನೆ ಮಾಡುವ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾವಾಗ ಜಾಗೃತ ಕೃಷಿಕ ಅವನು ಜಾಗೃತನಾದರೆ ಕಳ್ಳ ಕೂಡ ಅವನು ಜಾಗೃತನಾಗ್ತಾನೆ. ನಾನು ಇವರ ಸಹವಾಸಕ್ಕೆ ಹೋಗಬಾರ್ದು ಅಂತ ಅವನ ಆತನಿಗೆ ಅನ್ನಿಸ್ತದೆ. ಈ ರೀತಿ ಒಂದು ಮಿಶ್ರ ಫಲದ ಈ ಗೋಸೇವಾ ಮಾಸಾಚರಣೆಗೆ ಇವತ್ತು ನೀವೆಲ್ಲರೂ ಬಂದಿದ್ದೀರಿ. ಇವತ್ತಿನ ವಾರ್ತೆಯನ್ನು ಊರೆಲ್ಲ ಹೇಳುವುದಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ದೃಶ್ಯ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಈ ಸುದ್ದಿ ಪ್ರಚಾರ ಆಗಬೇಕು. ಹಾಗೆಂತೇಳಿ ನಾವೇನು ಮನೆ ಹೋಗಿ ಅಣ್ಣ ಗೋಸೇವೆ ಮಲ್ಪುವ ಒಂದು 20,000 ರೂಪಾಯಿ ಕಾಸು ಕೊರಲಿ ಅಂತ ಯಾರಲ್ಲೂ ಕೇಳಲಿಲ್ಲ. ಪುಯ್ಯತ್ತೆಯರೇ ಯಾರಲ್ಲೂ ಕೇಳಲಿಲ್ಲ. ಕಳೆದ 4 ವರ್ಷಗಳು ಕೂಡ ನಾವು ಕೇಳಲೇ ಇಲ್ಲ. ಆದರೆ ಜನ ಗೋಶಾಲೆಗೆ ಬಂದರು, ತಮ್ಮ ಕೈ ಮೀರಿದಷ್ಟು ಸಹಾಯವನ್ನು ಈ ಗೋಸೇವಾ ಮಾಸಾಚರಣೆ ಕೊಟ್ಟರು. ಈ ಗೋಸೇವಾ ಮಾಸಾಚರಣೆಯನ್ನು ಯಶಸ್ವಿ ಮಾಡಿದರು. ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಬಹುದಾದಂಥ ಒಂದು ಸುಂದರ ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಇದನ್ನು ನೀವೆಲ್ಲರೂ ಕೂಡ ಕಂಡು ಆನಂದಿಸಬೇಕು.
ಆ ಮೂಲಕ ಸಮಾಜಕ್ಕೊಂದು ಸಂದೇಶ ಕೊಡಬೇಕು ಅಂತ ಈ ಗೋಸೇವಾ ಮಹಾಸಭಾದ ಉದ್ದೇಶ. ಈ ಕಾರ್ಯಕ್ರಮಕ್ಕೆ ನೀವು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಿ. ಮುಂದಿನ 1 ತಿಂಗಳ ಕಾಲ ನೀವು ಇಲ್ಲಿಗೆ ಬರಬೇಕು. 1 ತಿಂಗಳ ಕಾಲ ನೀವು ಇಲ್ಲಿಗೆ ಬರಬೇಕು. ಅದು ದಿವಸ ಆಗ್ಬೋದು, 2 ದಿವಸಕ್ಕೊಮ್ಮೆ ಆಗ್ಬೋದು, 3 ದಿವಸಕ್ಕೊಮ್ಮೆ ಆಗ್ಬೋದು, ವಾರಕ್ಕೊಮ್ಮೆ ಆಗ್ಬೋದು, 15 ದಿವಸಕ್ಕೊಮ್ಮೆ ಆಗ್ಬೋದು. ಅಲ್ಲ, ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಆ ದಿವಸ ಆಗ್ಬೋದು. ಯಕ್ಷಗಾನ ಇದೆ, ಭರತನಾಟ್ಯ ಇದೆ, ಶಾಸ್ತ್ರೀಯ ಸಂಗೀತ ಇದೆ, ಹರಿಕಥೆ ಇದೆ, ಆ ದಿವಸ ಆದರೂ ಬರ್ಬೋದು. ಈ ಗೋಗಳಿಗೆ ಪ್ರೋತ್ಸಾಹ ಮಾಡಬೇಕು. ನಾನು ಎಲ್ಲ ಕಡೆ ಹೇಳೋದುಂಟು, ರಕ್ತ ಮತ್ತು ಹಣ ಸೇರಿದರೆ ಅದು ಅಪಾಯ. ರಕ್ತ ಒಂದು ಕಡೆ ನಿಂತರೆ ಸ್ವಲ್ಪ ದಿವಸದಲ್ಲಿ ಒಂದು ಬಾವು ಬರ್ತದೆ, ಕೆಲವು ದಿವಸ ಆಗುವ ಕೆಂಪಾಗ್ತದೆ. ಆಗ ಮನೇಲಿ ಹೇಳ್ತಾರೆ, ಒಮ್ಮೆ ಹೋಗಿ ಡಾಕ್ಟರ್ ತೋರಿಸ್ಕೊಂಡು ಬರಬಾರ್ದಾ ಅಂತ. ಡಾಕ್ಟ್ರು ಹೇಳ್ತಾರೆ, ಹೋದಾಗ ನಾವು ಸ್ವಲ್ಪ ಇದನ್ನು ಬಯಾಪ್ಸಿ ಮಾಡಿ ಒಂದು ಟೆಸ್ಟಿಗೆ ಕಳಿಸುವ ಅಂತ ಹೇಳ್ತಾರೆ. ಅಂದರೆ ಒಂದು ತುಂಡು ತೆಗೆದು, ಒಂದು ಸಣ್ಣ ತುಂಡು ತೆಗೆದು ಅಥವಾ ಸಿರಿಂಜಲ್ಲಿ ನೀರು ತೆಗೆದು, ಸೀರಮ್ ತೆಗೆದು ಕಳಿಸ್ತಾರೆ. 15 ದಿವಸ ಕಳೆದು ಬನ್ನಿ, ಪುನಃ ಕಳಿಸಬೇಕು ಅಂತ ಹೇಳ್ತಾರೆ. 15 ದಿವಸ ಕಳೆದು ಹೋದಾಗ ಕೇಳ್ತಾರೆ, ನೀವು ಒಬ್ಬರೇ ಬಂದದ್ದು, ಜೊತೆಗೆ ಯಾರು ಬರಲಿಲ್ವಾ ಅಂತ ಕೇಳ್ತಾರೆ. ಅದು ಕೇಳುವಾಗ ಇಲ್ಲಿ ಹೊದೆಯಲ್ಲಿ ಡವ ಆರಂಭ ಆಗ್ತದೆ. ಕ್ಯಾನ್ಸರ್ ಆದರೆ ಪೇಷಂಟ್ ಅಂತವೇ ಅದು ರಿಪೋರ್ಟ್ ಹೇಳಬಾರ್ದು ಅಂತ ಇದೆ. ಆವತ್ತು ಹೋಗಿ ರೈಲಿಗೆ ತಲೆ ಕೊಡೋದೋ, ಕಟ್ಟಡದ ಕೆಳಗೆ ಹಾರೋದೋ ಆಗ್ತದೆ. ಹಣ ಕೂಡ ಹಾಗೆ. ಹಣ ಒಂದೇ ಕೈಯಲ್ಲಿ ಅದು ಉಳಿದ್ರೆ, ಹಣ ಖರ್ಚಾಗದೆ ಕೈಯಲ್ಲಿ ಉಳಿದ್ರೆ ಅದು ಕೂಡ ಅಪಾಯ. ಹಣವನ್ನು ಸಂಪಾದನೆ ಮಾಡಿ, ಕ್ರೋಢೀಕರಣ ಮಾಡಿ, ಇದ್ದ ಬದಲೆಲ್ಲ ಅದನ್ನು ಕ್ರೋಢೀಕರಣ ಮಾಡಿ ಡೆಪಾಸಿಟ್ ಇಟ್ಟು ಆನಂದ ಪಡುವವರಿದ್ದಾರೆ. ಅಲ್ಲ, ಇದ್ದದನ್ನೆಲ್ಲ ಕೂಡ ದಾನ ಮಾಡಿ, ಯಾರ್ಯಾರಿಗೆ ಎಷ್ಟಿಟ್ಟು ಬೇಕು ಅಂತ ಕೇಳಿ ದಾನ ಮಾಡುವಂತಹ ಕೊಣಾಜೆ ಶಂಕರ ಭಟ್ರಂಥವರು ಕೂಡ ಲೋಕದಲ್ಲಿದ್ದಾರೆ. ಹಣ ಇದ್ದರೆ ಏನು ಮಾಡ್ಬೋದು ಅಂತ ಒಂದು ತಪ್ಪು ಕಲ್ಪನೆ ಇದೆ ಸಮಾಜದಲ್ಲಿ. ಹಣ ಇದ್ದರೆ ಏನು ಮಾಡ್ಬೋದು, ಹಣ ಇದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಎರಡೇ ಮಾಡಲಿಕ್ಕೆ, ಹಣದಿಂದ ಆಗೋದು ಎರಡೇ, ಒಂದು ದಾನ, ಒಂದು ಭೋಗ. ಭೋಗ ಏನು? ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ಅಳಿಯ, ನನ್ನ ಸೊಸೆ, ನನ್ನ ಮೊಮ್ಮಗಳು, ನನ್ನ ಕಾರು, ನನ್ನ ಬಂಗಲೆ, ನನ್ನ ತೋಟ, ಎಲ್ಲ ನನ್ನದು. ಮಾರುತಿ 800 ತೆಗೆದರೆ ಸ್ವಿಫ್ಟ್ ತೆಗಿಬೇಕು, ಸ್ವಿಫ್ಟ್ ಆದರೆ ಇನೋವಾ ಆಗಬೇಕು, ಕೃಷ್ಣ ಆಗಬೇಕು, ಈ ರೀತಿ ಅದು ದೊಡ್ಡ ಆಗ್ತಾ ಅದು ಭೋಗ ಆಯಿತು. ಇನ್ನೊಂದು ದಾನ ಮಾಡ್ಬೋದು. ಭಿಕ್ಷುಕಾಹ ನೈವೇ ಯಾಚಂತಿ ಶಿಕ್ಷೆಯಂತೆ ಗೃಹೆ, ಘೋಷಣೆ ಕಳೆದ ವರ್ಷ ಕೂಡ ಹೇಳಿದ್ದೇನೆ. ಭಿಕ್ಷುಕಾಹ ನೈವೇ ಯಾಚಂತಿ ಶಿಕ್ಷೆಯಂತೆ ಗೃಹೆ ದೇಯಂ ಪುನರ್ದೇಯಂ ನ ದೇಯಂ ಫಲಮೀತಶಂ ಅಂತ ಪಾಠ ಮಾಡಲಿಕ್ಕೆ ಭಿಕ್ಷುಕ ಮನೆಗೆ ಬರ್ತಾನೆ. ಭಿಕ್ಷುಕಾಹ ನೈವೇ ಯಾಚಂತಿ, ಭಿಕ್ಷುಕನ ಮನೆಗೆ ಬೇಡಲಿಕ್ಕೆ ಬರೋದು ಅಲ್ಲವೇ ಅಲ್ಲ. ಶಿಕ್ಷೆಯಂತೆ ಗೃಹೆ, ಮನೆಗೆ ಶಿಕ್ಷಣ ಕೊಡಲಿಕ್ಕೆ ಬರ್ತಾನೆ. ಏನು ಶಿಕ್ಷಣ? ದೇಯಂ ಕೊಡು, ಪುನರ್ದೇಯಂ ಪುನಃ ಕೊಡು, ನ ದೇಯಂ ಕೊಡದೆ ಹೋದರೆ ಫಲಂ ಈದೃಶಂ, ಹೀಗೆ ಆಗ್ತದೆ ಫಲ. ನಾನು ಕೂಡ ನಿನ್ನಾಗಿ ಆಗರ್ಭ ಶ್ರೀಮಂತ ಆಗಿದ್ದೆ, ನಾನು ಕೂಡ ಹಣವನ್ನು ಕ್ರೋಢೀಕರಣ ಮಾಡಿ ಇಟ್ಟಿದ್ದರೆ ನನ್ನ ಹಣವನ್ನು ಒಂದು ದಿವಸ ಸರ್ಕಾರ ಕೊಂಡೋಯ್ತು. ಮನೆಯಲ್ಲಿ ನೆಲದ ಅಡಿಯಲ್ಲಿ ನಾನು ಹಣವನ್ನು ಹೂತು ಹಾಕಿದ್ದೆ, ಮನೆ ಬಿದ್ದೋಯ್ತು, ಹಣ ಎಲ್ಲಿಗೋಯ್ತು ಗೊತ್ತಿಲ್ಲ. ಗೋಡೆಯಲ್ಲಿ ತೂತು ಮಾಡಿ ಹಣ ಇಟ್ಟಿದ್ದೆ, ಎಲ್ಲಿಗೋಗಿದೆ ಅಂತ ಗೊತ್ತಿಲ್ಲ. ಒಂದು ದಿವಸ ಸರ್ಕಾರ ಹೇಳ್ಬೋದು, ಇಷ್ಟು ಲಕ್ಷ ರೂಪಾಯಿವರೆಗೆ ಮಾತ್ರ ಠೇವಣಿ, ಅದಕ್ಕಿಂತ ಜಾಸ್ತಿ ಇದ್ದರೆ ಅದು ಸರ್ಕಾರಕ್ಕೆ ಗೊತ್ತಿಲ್ಲ. ಸರ್ಕಾರ ಏನು ಹೇಳ್ತಾ ಗೊತ್ತಿಲ್ಲ, ಸರ್ಕಾರ ಏನೂ ಮಾಡೋಕ್ಕೆ ಸಾಧ್ಯ ಇದೆ. ಸರ್ವನಾಶ ಆಗೋದು ಗ್ಯಾರಂಟಿ. ಹಣವನ್ನು ಕೂಡಿಟ್ಟರೆ ಸರ್ವನಾಶ. ಒಂದೋ ಆ ಹಣ ಸರ್ವನಾಶ, ಇಲ್ಲ ಹಣದ ಮತದಿಂದ ನನ್ನ ಸರ್ವನಾಶ.
ಹಾಗೆ ರಕ್ತ ಮತ್ತು ಹಣ ಒಂದೇ ಕಡೆ ಸೇರಿದರೆ ಅಪಾಯ ಇದೆ. ಹಾಗೆ ಒಂದೇ ಕಡೆ ಸೇರಿದಂಥ ಧನವನ್ನು ಎಲ್ಲಿ ವಿನಿಯೋಗ ಮಾಡಬೇಕು ಅಂತ ಕೇಳಿದರೆ ಇಲ್ಲಿ ಮಾಡಬೇಕು. ಪುಣ್ಯಕೋಟಿ ನಗರದಲ್ಲಿ ಮಾತ್ರ ಹೇಳಿದ್ದಲ್ಲ ನಾನು, ಗೋಶಾಲೆಯಲ್ಲಿ ವಿನಿಯೋಗ ಮಾಡಬೇಕು. ಗೋಶಾಲೆ ವಿನಿಯೋಗ ಮಾಡಿದರೆ ಏನಾಗ್ತದೆ? ಬಟ್ರೆ ಮಾರ್ಲು. ನಾನಾಗ ಹೇಳಿದ್ನಲ್ಲಿ 2 ಉದಾಹರಣೆ, ಒಂದು ಕಂಕಣ ಭಾಗ್ಯ, ಒಂದು ಆರೋಗ್ಯ ಭಾಗ್ಯ, ಒಂದು ವಿದ್ಯಾರ್ಥಿಗಳಿಗೆ ಯಶಸ್ಸು, ರ್ಯಾಂಕು, ಆಟೋಟ ಸ್ಪರ್ಧೆಗಳಲ್ಲಿ ಮಹಾನ್ ಸಾಧನೆ, ಇದೆಲ್ಲವೂ ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತಾನೆ. ಪುಣ್ಯಕೋಟಿ ನಗರದ ಅಮೃತ ಗೋಶ ಲೋಕಕ್ಕೆ ತೋರಿಸಿಕೊಟ್ಟಿದೆ. ತಾವುಗಳು ನೀವು ಹಣ ಕೊಡಬೇಕಂತ ನಾನು ಕೇಳಲೇ ಇಲ್ಲ, ನಾನು ಈಗಲೂ ಕೇಳೋದಿಲ್ಲ. ಸಾಧ್ಯ ಇದ್ದರೆ ಹಸುಗಳಿಗೆ ಸಹಾಯ ಮಾಡುವಂಥವರನ್ನು ಕರೆತನ್ನಿ. ನಮ್ಮ ಶ್ರೀಪತಿ ಅಣ್ಣ ಮಾಡಿದ ಹಾಗೆ, ಬೆಳ್ಳೆಯ ಶ್ರೀಪತಿ ಅಣ್ಣ ಮಾಡಿದ ಹಾಗೆ, ಇಲ್ಲಿನ ಗುಜರಾತು, ಇಲ್ಲಿನ ರಾಜಸ್ಥಾನ, ಇಲ್ಲಿನ ಪುಣ್ಯಕೋಟಿ ನಗರ, ಮಂಗಳೂರಿನ ಒಂದು ತಂಡ ಜೈ ಗೋಮಾತಾ ಅನ್ನುವಂಥ ಒಂದು ತಂಡ, ಅವರು ಈ ಆಭರಣದ ಮಾರಾಟ ಮಾಡುವವರು, ನಕಲಿ ಆಭರಣಗಳು ಮಣಿ ಸರಕು ಅಂತ ಹೇಳ್ತೇವೆ, ಅದು ಮಾಡುವರು. ಅವರು ಬೈಹುಲ್ಲು ಕೊಡ್ತಾರೆ ನಮ್ಮ ಗೋಶಾಲೆಗೆ. ಯಾವಾಗ ಕೇಳಲಿಕ್ಕೆ ಒಂದು ದಾಕ್ಷಿಣ್ಯ, ಯಾವಾಗಲೂ ಬೈಹುಲ್ಲು ಮುಗಿದಿದ್ದಂತ ಎಷ್ಟು ಸಲ ಹೇಳೋದು. ಅವ್ರದ್ದು ಕಂಪ್ಲೇಂಟ್, ನೀವು ಬೈಹುಲ್ಲು ಮುಗಿದಂತ ಹೇಳಲೇ ಇಲ್ಲ. ಅವರು ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ಬೈಹುಲ್ಲು ಕೊಡ್ತಾರೆ. ಅವರು ಇಲ್ಲಿಗೆ ಮಾತ್ರ ಇಲ್ಲ, ಬೇರೆ ಬೇರೆ ಗೋಶಾಲೆ ಕೊಡ್ತಾರೆ. ಅಂಥ ಒಂದು ತಂಡ ನಮ್ಮ ಜೊತೆ ಇದೆ. ನಾನು ಕೇಳಿದೆ ಒಂದು ದಿವಸ, ಯಾಕೆ ನೀವು ಯಾವಾಗಲೂ ಅಂತ ಕೇಳಿದೆ. ಬೇರೆ ಬೇರೆ ಗೋಶಾಲೆಗೆ ನಾವು ಬೈಹುಲ್ಲು ಕೊಟ್ಟು ನೋಡಿದ್ದೇವೆ, ಅದು ಸದುಪಯೋಗ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗಿಲ್ಲವಾದ ಕಾರಣ ನಿಮ್ಮ ಗೋಶಾಲೆ ಹುಡ್ಕೊಂಡು ಬಂದಿದ್ದೇವೆ ಅಂತ ಹೇಳಿದರು. ಅಲ್ಲಿ ಸದುಪಯೋಗ ಆಗ್ತದೆ ಅನ್ನೋ ಬಗ್ಗೆ ನಮಗೆ ಸಂಶಯ ಇದೆ, ಅದಕ್ಕಾಗಿ ನಾವು ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದರು. ನೀವು ಕೊಟ್ಟಂಥ ಒಂದೊಂದು ಪೈ, ನೀವು ಕೊಟ್ಟಂಥ ಒಂದೊಂದು ರೂಪಾಯಿ ಕೂಡ ಇಲ್ಲಿ ಸದ್ವಿನಿಯೋಗ ಆಗ್ತದೆ. ಆರಂಭದಲ್ಲಿ ನಮ್ಮ ಯೋಜನೆ ಇಷ್ಟು ದೊಡ್ಡದು ಇರಲಿಲ್ಲ. ಮೇಲೆ ಒಂದು ಗೋಶಾಲೆ, ಅದು ಮಲೆನಾಡು ಗಿಡ್ಡ ಹಸುಗಳ ಲಾಲನಾ ಪಾಲನಾ ಕೇಂದ್ರ, ಅಷ್ಟು ಮಾತ್ರ ಯೋಚನೆ ಇದ್ದು. ಗುರುಗಳಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಮುಂದೆ ನಾವು ಅರಿಕೆ ಮಾಡಿಕೊಂಡು ಅಷ್ಟೇ, ನಾವು ಮಲೆನಾಡು ಗಿಡ್ಡ ತಳಿ ಒಂದು ಲಾಲನಾ ಪಾಲನಾ ಕೇಂದ್ರ ಮಾಡ್ತೇವೆ, ತಳಿ ಸಂವರ್ಧನೆ ಮಾಡ್ತೇವೆ, ಮಂತ್ರಾಕ್ಷರ ಕೊಟ್ಟಿದ್ದಾರೆ. ಅದಾದ ನಂತರ ಪೊಲೀಸರು ಹಸುಗಳನ್ನ ತಂದು ಬಿಡಲಿಕ್ಕೆ ಶುರು ಮಾಡಿದರು. ಅಲ್ಲೆಲ್ಲೋ ದನ ಕಳ್ಳರ ಕೈಯಿಂದ ದನ ಸಿಗ್ತದೆ, ತಂದು ಬಿಡಲಿಕ್ಕೆ ಆರಂಭ ಮಾಡಿದರು. ಅದಕ್ಕಾಗಿ ಒಂದು ಗೋಶಾಲೆ. ನಮ್ಮ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹೊಸನಗರದಲ್ಲಿ ಈ ದೇಶದೊಂದು ಎಲ್ಲ ಸ್ವದೇಶಿ ತಳಿ ಹಸುಗಳನ್ನು ಸಾಕ್ತಾ ಇದ್ದಾರೆ. ನಮ್ಮ ದೇಶ ಇರುವಂಥ 30 ತಳಿಗಳ ಹಸು ಕೂಡ ಅಲ್ಲಿ ಹೊಸನಗರದ ಗೋಶಾಲೆ ಇದೆ. ಅದನ್ನು ಈ ಲೋಕಮುಖಕ್ಕೆ ತೋರಿಸಬೇಕು ಅನ್ನೋ ದೃಷ್ಟಿಯಿಂದ 3ನೇ ಗೋಶಾಲೆ ಆರಂಭ ಮಾಡಿದೆವು. ಅಲ್ಲಿ ಗಿರ್ ಇದೆ, ಥಾರ್ಪಾರ್ಕರ್ ಇದೆ, ಓಂಗೋಲ್ ಇದೆ, ಸಾಹಿವಾಲ್ ಇದೆ. ಅದನ್ನು ವರ್ಷವೂ ಬೇರೆ ಬೇರೆ ಹಸುಗಳನ್ನು ಇಲ್ಲಿ ಸಾಕಬೇಕು ಅಂತ ನಮಗೆ ಯೋಚನೆ ಇತ್ತು. ನಾವು ಗುರುಗಳ ಹತ್ರ ವಿನಂತಿ ಕೂಡ ಮಾಡಿಕೊಂಡು ಅವ್ರು ಒಪ್ಕೊಂಡಿದ್ರು. ಆದರೆ ಮೊನ್ನೆ ಮಳೆಗಾಲದಲ್ಲಿ ನಮ್ಮ ಗೋಶಾಲೆ ಬಿತ್ತು. ಗೋಶಾಲೆ ಕಮ್ಮಣ್ಣ ಹೊರಗಿನ ಒಂದು ಮರ ಭಾರಿ ದೊಡ್ಡ ಗಾಳಿಗೆ ಬಂದು ಈ ಹಟ್ಟಿ ಮೇಲೆ ಬಿತ್ತು. ಇಡೀ ಗೋಶಾಲೆ ಕೆಳಗೆ ಬಿತ್ತು. ಅಟ್ಟು ಹಸುಗಳು ಆ ಗೋಶಾಲೆ ಒಳಗಡೆ ಇತ್ತು. ಆದರೆ ಒಂದೇ ಒಂದು ಹಸುಗೆ ಕೂಡ ಒಂದೇ ಒಂದು ಮೈಯ ಗೀರು ಕೂಡ ಆ ಹಸುಗಳಿಗೆ ಆಗಲಿಲ್ಲ. ಅದು ಮನಸ್ಸಿಗೆ ಸಂತೋಷ ಕೊಟ್ಟದ್ದು. ಒಂದು ವೇಳೆ ನಾವು ಇಲ್ಲಿ ಕಳ್ಳತನ ಮಾಡ್ತಾ ಇದ್ದರೆ ಬಹುಶಃ ಆ ಹಸುಗಳಿಗೆ ಏಟಾಗ್ತಿತ್ತು. ಪುನಃ ಮೇಲೆ ಎಬ್ಬಿಸಿ ನಿಲ್ಲಿಸಿದ್ದೇವೆ. ನೀವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಬೇಕು. ಮುಂದಿನ 1 ತಿಂಗಳ ಈ ಗೋಸೇವಾ ಮಾಸಾಚರಣೆಯನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತಾ, ಇವತ್ತಿನ ಸಭೆಗೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಮತ್ತೊಮ್ಮೆ ಸಭಾ ಮರ್ಯಾದೆಗಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ತಮ್ಮನ್ನು ಕೂಡ ಸ್ವಾಗತ ಮಾಡ್ತೇನೆ. ಗೋಮಾತೆಗೆ ದೀಪವನ್ನು ಬೆಳಗಿ ಗೋಗ್ರಾಸ ನೀಡಿ ಎಲ್ಲರೂ ಕೂಡ ಪುಣ್ಯ ಭಾಜನರಾಗಬೇಕು. ಮೊದಲಿಗೆ ಇಲ್ಲೇ ಎದುರು ಭಾಗದಲ್ಲಿ
ಗೋಮಾತೆಯ ಪೂಜಾ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲ ಅತಿಥಿಗಳು शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तु ते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च पतिं स्वच्छामि मे सदा ಶ್ರೀ ಕ್ಷೇತ್ರ ಕಣಂದೂರಿನ ಆರಾಧ್ಯ ಮೂರ್ತಿಯಾದಂಥ ತೋಡಕ್ಕಿನಾರಿಗೆ ಹಾಗೆ ದುರ್ಗಲಾಯ ತಾಯಿ ಉಳ್ಳಾಲ್ತಿ ಬಂಟಜಾವತಿ ಹಾಗೆ ಎಲ್ಲ ಪರಿವಾರ ಸಾನ್ನಿಧ್ಯಗಳನ್ನು ಸಹ ಮೊದಲಾಗಿ ವಂದಿಸ್ತಾ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳಿಗೆ ಸಹ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಅತ್ಯಂತ ಅದ್ಭುತವಾದಂಥ ಒಂದು ಪರಿಕಲ್ಪನೆ ಗೋಸೇವಾ ಮಾಸಾಚರಣೆ. ಯಾರು ಸಹ ನೆನೆಸಿರದಂಥ ಒಂದು ಕಾರ್ಯಕ್ರಮ ನಮ್ಮ ಇಡೀ ಭಾರತ ದೇಶದಲ್ಲಿ ಭಾರಿ ಚಂದದಲ್ಲಿ ನಮ್ಮ ಪುಣ್ಯಕೋಟಿ ನಗರದಲ್ಲಿ ನಡೀತಾ ಉಂಟು. ನಿಜವಾಗಿಯೂ ನಮಗೆಲ್ಲ ಭಾಗ್ಯ ನಾವು ಯಾಕೆಂತ ಹೇಳಿದರೆ ಒಂದು ದನದ ಸೇವೆ ಮಾಡಲಿಕ್ಕೆ ಒಂದು ಅತ್ಯಂತ ಒಂದು ಒಳ್ಳೆ ಸುಸಂದರ್ಭವನ್ನು ಸ್ವಾಮಿಗಳು ನಮಗೆ ಅನುಗ್ರಹ ಮಾಡಿದ್ದಾರೆ.
ಇವತ್ತಿನ ಈ ಗೋಸೇವಾ ಮಾಸಾಚರಣೆಯ ಮಕರ ಸಂಕ್ರಮಣಕ್ಕೆ ಪ್ರಾರಂಭ ಆಗಿದೆ. ಈ ಸಭೆಗೆ ಬಂದಂಥ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀ ಚಂದ್ರಾಸ್ ಪೂಂಜರೆ, ನಮ್ಮ ಎಲ್ಲರ ಆತ್ಮೀಯರು, ಗೌರವಾನ್ವಿತರು ಆದಂಥ ಸಹಕಾರ ರತ್ನ ಟಿ ಜಿ ರಾಜಾರಾಮ್ ಭಟ್ರೆ, ಬಂದು ಸೇರಿದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಬಂದು ಸೇರಿದ ಎಲ್ಲ ಹಿರಿಯರೇ, ಗೌರವಾನ್ವಿತ ಮಾತೆಯರೇ, ಹಾಗೆಯೇ ಶಿಸ್ತಿನ ಸಿಪಾಯಿಗಳಾದಂಥ ವಿದ್ಯಾರ್ಥಿ ವೃಂದದವರೇ, ಮಾತ್ರ ಅಲ್ಲ ನಮಗೆಲ್ಲ ಸಂಪತ್ತಾದಂಥ ಆ ಗೋ ಸಂಪತ್ತು, ಇದಕ್ಕೆಲ್ಲರಿಗೆ ಸಹ ಗೌರವದಲ್ಲಿ ಕೈ ಮುಗಿತಾ ಒಂದೆರಡು ಅನಿಸಿಕೆ ಅಷ್ಟೇ. ನಿಜವಾಗಿದ್ದರೂ ನಮಗೆ ಅತ್ಯಂತ ಒಂದು ಸುಸಂದರ್ಭ ಒದಗಿ ಬಂದಿದೆ. ನಾವು ಸಹ ಇಲ್ಲಿ ಬಂದು ಕೆಲಸ ಮಾಡಲಿಕ್ಕೆ, ನಾವು ಒಂದು ತಿಂಗಳು, ನಮಗೆ ಒಂದು ದಿವಸ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಆ ಗೋಸೇವಾ ಮಾಸಾಚರಣೆ ಇದ್ದ ಕಾರಣ ನಮಗೆ ಆ ಸಮಯದಲ್ಲಿ ಒಂದೊಮ್ಮೆ ಬಂದು ಕೆಲಸ ಮಾಡುವ ಅಂತ ಹೇಳೊಂದು ಮನಸ್ಸಾಗ್ತದೆ. ಇಲ್ಲಂತಾದರೆ ಈ ವರ್ಷದಲ್ಲಿ ದನಗಳಿರ್ತದೆ, ಆದರೆ ಕೆಲಸ ಮಾಡೋದು ಯಾವ ಹೊತ್ತು ಅಂತ ನಮಗೆ ಇದಿರುವುದಿಲ್ಲ. ಅಂತ ಒಂದು ಒಳ್ಳೆಯ ಒಂದು ಅವಕಾಶವನ್ನು ರಾಜಾರಾಮ್ ಭಟ್ರು ಬಾರಿ ಚಂದದಲ್ಲಿ ಮಾಡಿಕೊಟ್ಟಿದ್ದಾರೆ. ಆದರೆ ನಮಗೆ ಈಗ ಏನಾಗಿದೆ ಅಂತ ಕೇಳಿದರೆ, ದನಗಳು ಅಂತೇಳಿದರೆ ಸ್ವಲ್ಪ ತಾತ್ಸಾರ ಆಗಿದೆ. ಪ್ರತಿಯೊಬ್ಬರ ಮನೆಯಲ್ಲಿ ಸಹ ದನಗಳಿತ್ತು ಮೊದಲು. ಈಗ ಕೇಳಿದರೆ 100ರಲ್ಲಿ 90 ಜನದ ಮನೆಯಲ್ಲಿ ದನಗಳಿರಲಿಕ್ಕಿಲ್ಲ. ಯಾಕೆಂತ ಕೇಳಿದರೆ ದನ ಸಾಕೋದು ಕಷ್ಟ ಅಂತ ನಮ್ಮ ಮನಸ್ಸಲ್ಲಿ ಆಗಿದೆ. ಆದರೆ ಹಿರಿಯವರು ಹೇಳಿಕೊಂಡು ಬಂದಂಥ ಪ್ರತಿಯೊಂದು ಮಾತುಗಳು ಸಹ ಯಾವಾಗಲೂ ವ್ಯರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಗಾವೋ ಮೇ ಮಾತರ ಸಂತು ಪಿತರ ಸಂತು ಗೋವೃಷ ರಾಸಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸಿದ್ಧತು ಗವಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರಿಯತ ಅಂತ ಹೇಳುವಂಥದ್ದು ಯಾವಾಗಲೂ ಸಹ ಆ ದೇವರಲ್ಲಿ ನಾವು ಗೋಪಾಲಕೃಷ್ಣನನ್ನು ಕಾಣುವಂಥದ್ದು. ಮಾತ್ರ ಅಲ್ಲ, ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ಸಹ ಆ ದನಗಳಲ್ಲಿ ನಾವು ಕಾಣಬೇಕಾದಂಥದ್ದು ಈಗ ತಾತ್ಸಾರ ಭಾವನೆ ಹತ್ರ ಸ್ವಲ್ಪ ಹೋಗುವಂಥ ಕಾಣ್ತದೆ. ಆದರೆ ಅದಕ್ಕೆ ದೇವರು ಬಿಡುವುದಿಲ್ಲ. ಅದಕ್ಕೆ ಆಗುವಂಥ ಒಂದು ಗೋಶಾಲೆಗಳನ್ನು ದೇವರು ಪ್ರತಿಯೊಂದು ಗ್ರಾಮದಲ್ಲಿ ಸಹ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಊರಿಗೆ ಪುಣ್ಯಕೋಟಿ ನಗರ ಅಂತ ಕೇಳಿದರೆ ಶಾಲೆ ಉಂಟು ಅಂತಾದರೂ ನೆನಪಾಗೋದು ನಮಗೆ ದನಗಳನ್ನು. ಶಾಲೆ ಭಾರೀ ಚಂದದಲ್ಲಿ ನಡೀತಾ ಉಂಟು. ಅದರೊಟ್ಟಿಗೆ ಇಷ್ಟು ಚಂದದ ಒಂದು ದನಗಳನ್ನು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಆ ಸ್ವಾಮಿಗಳು ರಾಜಾರಾಮ್ ಭಟ್ರ ಮುಖಾಂತರ ನಡೆಸಿಕೊಟ್ಟಿದ್ದಾರೆ. ಅದು ಆ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿಯನ್ನು ಖಂಡಿತವಾಗಿ ಕಲಿಸಿಕೊಳ್ತದೆ. ಒಂದಲ್ಲ ಒಂದು ದಿವಸ ದನವನ್ನು ಸಾಕಬಹುದಾ ಅಂತ ಒಂದು ಯೋಚನೆ ಆ ಮಕ್ಕಳ ಮನಸ್ಸಲ್ಲಿ ಖಂಡಿತ ಬರ್ತದೆ. ಯಾಕೆಂದರೆ ಹಿರಿಯವರಿಗೆ, ಪ್ರಾಯ ಆದವರಿಗೆ ಇನ್ನು ದನ ಸಾಕುವುದು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಈಗ ದನ ಸಾಕದವರಲ್ಲ ಯಾರು ಸಹ, ಕೃಷಿಯೇ ಬೇಡ ಅಂತ ಹೇಳುವಂಥವರು. ಕೃಷಿತೋ ನಾಭಿ ದುರ್ಭಿಕ್ಷಂ, ಕೃಷಿ ಇದ್ದರೆ ಖಂಡಿತವಾಗಿ ದುರ್ಭಿಕ್ಷ ಇಲ್ಲ ಅಂತ ನಾವು ಕೇಳಿಕೊಂಡು ಬಂದವರು. ಆ ಕೃಷಿ ಬೇಕು ಅಂತಾದರೆ ದನಗಳಿಲ್ಲದೆ ಕೃಷಿ ಮಾಡಿ ಸಾಧ್ಯನೇ ಇಲ್ಲ ಯಾವಾಗಲೂ ಸಹ. ಆದರೆ ಈಗಿನ ವ್ಯವಸ್ಥೆಗೆ ಆಗ್ತದೆ ಅಂತಾದರೂ ನಮಗೆ ದನಗಳು ಇಲ್ಲದೆ ಒಂದು ಕೃಷಿ ಮಾಡುವ ಅಂತ ಹೇಳುವಂಥದ್ದು ಭಾರಿ ಅಷ್ಟು ಸುಲಭ ಅಲ್ಲ. ಈ ದೇಶ ಅಂತ ಹೇಳುವಂಥ ಈ ಭಾರತ ದೇಶದಲ್ಲಿ ಆ ದನಗಳಿಗೆ ಅಷ್ಟು ಮಹತ್ವ ಉಂಟು. ಈ ನಮ್ಮ ಈ ತುಳುನಾಡಲ್ಲಿ ಹೇಗೆ ನಾಗನಿಗೆ, ಆ ದೈವಗಳಿಗೆ ಎಷ್ಟು ಮಹತ್ವ ಉಂಟಾ, ಅದೇ ರೀತಿ ಈ ಭಾರತ ದೇಶದಲ್ಲಿ ದನಗಳಿಗೆ ಅಷ್ಟು ಮಹತ್ವ ಉಂಟು. ಈ ದೇವರುಗಳು ಸಹ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಷ್ಟು ಮಹತ್ವವನ್ನು, ಇಡೀ ಪ್ರಪಂಚದಲ್ಲಿ ದೇವರಿದ್ದಾರೆ ಅಂತ ಆದರೂ ಸಹ ಭಾರತ ದೇಶದಲ್ಲಿ ಆ ದೇವರುಗಳಿಗೆ ಅಷ್ಟು ಮಹತ್ವ ಉಂಟು. ಒಂದೇ ಒಂದು ಕೆಲಸ ಆಗಬೇಕಾದ್ರೂ ಸಹ ಆ ದೇವರ ಒಂದು ಸ್ಮರಣೆ ಇಲ್ಲದೆ, ಯಾವುದೇ ಒಂದು ದೇವರಿಗೆ ನಾವು ಒಂದು ನಮಸ್ಕಾರ ಮಾಡದೆ ನಾವು ಮಾಡಿದರೆ ನಮಗೆ ಯಾವುದೇ ಆ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ಹೇಳುವಂಥದ್ದು ನಮಗೆ ಧೈರ್ಯ ಬರೋದಿಲ್ಲ. ಅದು ಆ ದೇವರ ಅನುಗ್ರಹ ಬೇಕು ಅಂತ ಹೇಳುವಂಥದ್ದು. ಆ ಎಲ್ಲ 33 ಕೋಟಿ ದೇವರುಗಳು ಸಹ ಈ ದನದಲ್ಲಿ ಇದ್ದಾರೆ ಅಂತಾದರೆ ಖಂಡಿತ ರಾಜಾರಾಮ್ ಭಟ್ರು ಹೇಳಿದ್ದು ಯಾವುದು ಮಾತು ಸತ್ಯ ಆಗ್ತದೆ. ಯಾಕೆಂದರೆ ಯಾವುದನ್ನು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೋ ಅದೇ ರೀತಿ ನಾವು ದೇವರನ್ನು ದನಗಳಲ್ಲಿ ಕಾಣ್ತೇವೆ. ಆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋದು ಮುಖ್ಯವಾಗಿರುವಂಥದ್ದು ಪ್ರಾರ್ಥನೆ ಮಾಡುವವರಂಥ ಮನಸ್ಸು. ಆ ಮನಸ್ಸು ಅಷ್ಟು ಚೆಂದಾಗಿರಬೇಕು. ಅಂಥ ಇದಕ್ಕೆ ದೇವರು ಖಂಡಿತವಾಗಿ ಇಲ್ಲ ಅಂತ ಹೇಳಿದ್ದು ಈ ಭಾರತ ದೇಶದಲ್ಲಿ ಯಾವುದೂ ಇಲ್ಲ. ಆ ಹೇಳುವಂಥ ಮನಸ್ಸು ಬೇಕು, ಮಾಡುವಂಥ ಅವನಿಗೆ ಬೇಡುವವನಿಗೆ ಸಹ ಅದೇ ರೀತಿಯ ಒಂದು ಮನಸ್ಸು ಕೊಡಬೇಕು, ಆ ಕೇಳುವವನಿಗೆ ಸಹ ಅದೇ ರೀತಿ ಮನಸ್ಸು ಬೇಕು. ಪೆತ್ತತ್ತ ಅಂತ ಹೇಳಿದರೆ ಅಲ್ಲಿಗೆ ಅದರದ್ದು ಆ ವಿಷಯ ಮುಗಿದಿದೆ. ತೊಂದರೆ ಜಿಬೇತ ದೇವರಿಂದ ಅಂಥ ಯಾವುದೇ ಮನಸ್ಸು ಇಲ್ಲದೆ ನಿಷ್ಕಲ್ಮಶವಾಗಿ ನಾವು ಯಾವುದೇ ದೇವರ ಹತ್ರ ನಾವು ಕೇಳ್ತೇವೋ ಆ ದೇವರು ಖಂಡಿತವಾಗಿ ಆ ಪ್ರತಿಯೊಂದು ವಿಷಯವನ್ನು ಸಹ ಕೊಡ್ತಾರೆ. ಮಕ್ಕಳಿಗೆ ಸಹ ನಮಗೆ ಭಾರಿ ಖುಷಿ ಆಗ್ತದೆ. ಪುಣ್ಯಕೋಟಿ ಶಾಲೆಯದ್ದು ಪ್ರತಿ ದಿವಸ ನಾವು ವಾಟ್ಸಪ್ಪಲ್ಲಿ ನೋಡ್ತೇವೆ, ಪೇಪರಲ್ಲಿ ನೋಡ್ತೇವೆ. ರಾಷ್ಟ್ರ ಮಟ್ಟದಲ್ಲಿ ಒಳ್ಳೊಳ್ಳೆ ಹೆಸರು ಮಾಡುವಂಥ ಮಕ್ಕಳನ್ನು ಪುಣ್ಯಕೋಟಿ ಶಾಲೆ ತಯಾರು ಮಾಡ್ತಾ ಉಂಟು. ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ರ್ಯಾಂಕ್ ಸಹ ಈಗ ಭಾರಿ ಚಂದದಲ್ಲಿ ರ್ಯಾಂಕ್ ಬರುವಂಥ ಶಾಲೆ ಆಗಿದೆ. ಅದಕ್ಕೆ ನಿಜವಾಗಿ ಅದರ ಮುಖ್ಯ ಕಾರಣ ಅಂತ ಕೇಳಿದರೆ ರಾಜಾರಾಮ್ ಭಟ್ರಂತ ಆ ಒಂದು ಧೈರ್ಯದ ಮನಸ್ಸು,
ಧೈರ್ಯಂ ಸರ್ವತ್ರ ಸಾಧನಂ. ನಿಜವಾಗಿ ಆದರೂ ಒಂದು ದನ ಸಾಕಬೇಕು ಅಂತಾದರೂ ಅಷ್ಟು ಸುಲಭದ ಮಾತಲ್ಲ. ನಮ್ಮ ಹತ್ರ 2 ದನ ಉಂಟು, ಆ ದನವನ್ನು ಅದನ್ನು ಸಾಕಬೇಕು ಅಂತಾದರೆ ಅಷ್ಟೇ ಕಷ್ಟ ಉಂಟು. ಇಲ್ಲಿ ಕಡಿಮೆ ಒಂದು 50 ದನಗಳು ನಮಗೆ ಬೇರೆ ಬೇರೆ ಜಾತಿಯ ದನಗಳನ್ನು ಕಾಣ್ತದೆ. ದೇವರು ಚೆಂದಾಗಿ ಇಟ್ಟಿದ್ದಾರೆ ಅದನ್ನು. ಆದ ಕಾರಣ ಗೋಸೇವಾ ಮಾಸಾಚರಣೆ ಅತ್ಯಂತ ಯಶಸ್ವಿಯಾಗಿ ನಡೀಲಿ. ಇದಕ್ಕಿಂತ ಹಿಂದೆ ಸಹ ಭಾರಿ ಚಂದವಾಗಿ ನಡೆದಿದೆ. ನಾವು ಎಲ್ಲ ಕಾರ್ಯಕ್ರಮಗಳಿಗೆ ಸಹ ಇಲ್ಲಿಗೆ ಇದು ಕ್ಷೇತ್ರ ಅಂತ ಆಗ್ತದೆ ನಮ್ಗೆ ಹೇಳುವಾಗನೇ. ಅಂದರೆ ಆ ದನಗಳು ಅಷ್ಟು ಚಂದದಲ್ಲಿ ಈ ಊರಲ್ಲಿ ಇದರಲ್ಲಿ ನಾವು ರಾಜಾರಾಮ್ ಭಟ್ರಾಗಲಿ ಈ ಊರಿನವರಾಗಲಿ ಎಲ್ಲರಿಗೂ ಒಳ್ಳೆ ಮನಸ್ಸನ್ನು ಕೊಟ್ಟಿದ್ದಾರೆ. ಭಾರಿ ಚಂದದಲ್ಲಿ ಆ ದನ ಅಂದರೆ ಪ್ರತಿ ಊರಿನವರಿಗೆ ಸಹ ಆ ಒಂದು ದಿವಸ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಸಹ ಬಂದು ಆ ದನಗಳ ಕೆಲಸವನ್ನು ಭಾರಿ ಚಂದದಲ್ಲಿ ಮಾಡ್ತಾರೆ. ಆದ ಕಾರಣ ಇನ್ನೂ ಸಹ ಎಲ್ಲ ಇದು ಪ್ರತಿಯೊಂದು ಮಾತೆಯರಿಗೆ ಆಗಲಿ, ಮಕ್ಕಳಿಗೆ ಆಗಲಿ, ಹಿರಿಯವರಿಗೆ ಆಗಲಿ, ಕಿರಿಯವರಿಗೆ ಆಗಲಿ ಎಲ್ಲರಿಗೂ ಸಹ ಒಳ್ಳೆ ಮನಸ್ಸು ಕೊಟ್ಟು ಆ ಅಮೃತಧಾರ ಗೋಶಾಲೆಯ ಕೆಲಸಗಳು ಚಂದವಾಗಿ ನಡೀಲಿ. ಎಲ್ಲ ದನಗಳು ಸಹ ಭಾರಿ ಚಂದದಲ್ಲಿರಲಿ. ಮಾತ್ರ ಅಲ್ಲ, ನಾವು ಮಾಡಿದಂಥ ಕೆಲಸಗಳು ಆ ವಿದ್ಯಾರ್ಥಿಗಳಿಗೆ ತಲುಪಲಿ. ಆ ವಿದ್ಯಾರ್ಥಿಗಳು ಚಂದದಲ್ಲಿ ಕಲಿತು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕೆಲಸಗಳನ್ನು ತಗೊಂಡು ಪುನಃ ಶಾಲೆಗೆ ಬಂದು ಅವರ ಮಕ್ಕಳು ಆ ಶಾಲೆಯ ಆ ಗೋಸೇವೆಯ ಮಾಡುವಂಥ ಒಂದು ಹಣದ ಮುಖಾಂತರವಾಗಲಿಯಾ ಇಲ್ಲ ಅಂತಾರೆ ಸೇವೆ ಮುಖಾಂತರವಾಗಲಿಯಾ ಆ ಮಾಡುವಂಥ ಎಲ್ಲ ಕೆಲಸಗಳನ್ನು ದೇವರ ಅನುಗ್ರಹ ಮಾಡಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತಾ, ರಾಜಾರಾಮ್ ಭಟ್ರಿಗಿಂತ ಒಳ್ಳೆ ಒಳ್ಳೆ ಧೈರ್ಯಗಳು ಬೇಕು. ಯಾಕೆಂತ ಹೇಳಿ ನಮಗೆ ಯಾವುದೇ ಸಲಹೆ ಸೂಚನೆಗಳಿದ್ರೆ ಸಹ ನಾವು ರಾಜಾರಾಮ್ ಭಟ್ರ ಹತ್ರ ಕೇಳಿ ನಾವು ಮುಂದುವರಿಯುವರು. ಆದ ಕಾರಣ ಎಲ್ಲರೂ ಸಹ ಈ ಅಮೃತಧಾರ ಗೋಶಾಲೆಗೆ ಸಹಕಾರವನ್ನು ಮಾಡ್ತಾ ಇರಬೇಕು. ನಾವು ಸಹ ಅದಕ್ಕೆ ಕೂಡಿದಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಅಮೃತ ಗೋಶಾಲೆಯಿಂದ ನಮ್ಮ ಊರಿಗೆ ಒಳ್ಳೆಯದಾಗಲಿ ದೇವರ ಪ್ರಾರ್ಥನೆ ಮಾಡ್ತಾ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಸೇರುವ ತುಂಬ ಹರುಷದಲ್ಲಿದ್ದಾನೆ. ಇವತ್ತು ಸೈನ್ಯಕ್ಕೆ ಸೇರಿ ಭಾರತ ಮಾತೆಯ ಸೇವೆ ಮಾಡುವ ಭಾಗ್ಯವನ್ನು ಪಡೆದುಕೊಂಡಿದ್ದಾನೆ. ಇದಕ್ಕೆಲ್ಲ ನಾವು ಅಭಿಮಾನ ಪಟ್ಟುಕೊಳ್ಬೇಕು. ಇದರ ಗಡಿ ಪ್ರಧಾನರು, ಆನುವಂಶಿಕ ಮುಕ್ತೇಶ್ವರರು, ನಮ್ಮ ಅಮೃತಧಾರ ಗೋಶಾಲೆಯ ತುಂಬು ಹಿತೈಷಿಗಳು ಆಗಿರುವ ಪದ್ಮನಾಭರೈ ಯಾನೆ ಮಂಜು ಬಂಡಾನಿಯವರು, ನಾರ್ಯಗುತ್ತು, ಇವರು ನಮಗೆ ಶುಭ ಹಾರೈಸಬೇಕಾಗಿ ವಿನಂತಿಸ್ತೇನೆ. ಶಿರಸ ಪ್ರಣಾಮಗಳನ್ನು ಸಲ್ಲಿಸ್ತಾ 3-5 ಗ್ರಾಮದ ಧರ್ಮರಸು ಶ್ರೀ ತೋಡೊಕ್ಕಿನಾರ್ ಹಾಗೆ ತಾಯಿ ದುರ್ಗಲಾಯಿ ಉಳ್ಳಾಲ್ತಿ ಬಂಟಜಾವದೆ ಪರಿವಾರದ ಎಲ್ಲ ಶಕ್ತಿಗಳನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಗುರುಗಳ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಬೇರೆ ದೇವರನ್ನು ನೆನೆಸುವುದಂತಹ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಾವಿರುವುದೇ 33,000 ಕೋಟಿ ದೇವಗಳು ದೇವರುಗಳು ನೆಲೆಸಿರುವಂತಹ ಗೋಮಾತೆಯ ಸನ್ನಿಧಿಯಲ್ಲಿ. ಆ ಗೋಮಾತೆಗೆ ಸಹಸ್ರ ಪ್ರಣಾಮಗಳು ಸಲ್ಲಿಸ್ತಾ, ವೇದಿಕೆಯಲ್ಲಿದ್ದ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಗಣ್ಯರಿಗೆ ನನ್ನ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಮುಂಭಾಗದಲ್ಲಿದ್ದಂತಹ ಸಹೃದಯ ಬಂಧುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ಅವಸರದಲ್ಲಿ ತಮಗೆಲ್ಲರಿಗೂ ದೇವರು ಒಳ್ಳೆಯ ಪರಿವರ್ತನೆಯನ್ನು ಮಾಡಲಿ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತಹ ಅನುಗ್ರಹವನ್ನು ಆ ಅಯ್ಯಪ್ಪ ಕರುಣಿಸಲಿ ಅಂತ ಹೇಳುತ್ತಾ, ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ. ನಿಜವಾಗಿ ಪರಿವರ್ತನೆ ಆಗಿದೆ ಇಲ್ಲಿ. ಕಳೆದ ಸಲ ಬರುವಾಗ ನಾವು ಈ ರೀತಿ ಇರಲಿಲ್ಲ. ಈಗ ನೋಡುವಾಗ ವರ್ಷದಿಂದ ವರ್ಷಕ್ಕೆ ದನಗಳ ಗೋವುಗಳ ಒಂದು ಆಶೀರ್ವಾದದಿಂದ ಈ ಗೋಶಾಲೆ ಬೆಳೆಯುತ್ತಾ ಇದೆ. ಇದು ಎಲ್ರಿಗೂ ಸಂತಸದ ವಿಷಯ. 5:30 ಗಂಟೆಗೆ ಪ್ರಾರಂಭ ಆಗಬೇಕಿತ್ತು, ಆದರೆ ಅಧ್ಯಕ್ಷರನ್ನ ಕಾದ ಕಾರಣ ನಾವು 6 ಗಂಟೆಗೆ ಪ್ರಾರಂಭ ಮಾಡಿದೆವು. ಇದು ನಾವು ಮಾಡುವ ದಿನ ಮುಹೂರ್ತವಲ್ಲ. ನಿಜವಾಗಿ ಈ ಕಾರ್ಯಕ್ರಮ ಆಗಬೇಕಿದ್ದೇ ಗೋವುಗಳು ಹಟ್ಟಿಗೆ ಸೇರುವಂತಹ ಸಮಯದಲ್ಲಿ, ಆ ಸಮಯದಲ್ಲೇ ನಾವು ಕೂಡಿ ಬಂದಿದ್ದ ಸಮಯ. ಅದಕ್ಕೂ ಕೂಡ ನನ್ನ ನಮನಗಳು. ಬಹಳ ಈ ಕ್ಷೇತ್ರಕ್ಕೆ ಬರುವಾಗಲೇ ಯಾವುದೋ ಒಂದು ಪುಣ್ಯಲೋಕಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಒಂದು ಮನಸ್ಸು ನಮ್ಮಲ್ಲೇ ಬಂತು. ನಿಜವಾಗಿ ಪ್ರಥಮ ದಿನದಲ್ಲೇ ಈ ಸ್ಥಳ ತುಂಬಿ ಬಂದಿದೆ. ಇನ್ನು ಕೊನೆಯ ಹಂತ ಆಗುವಾಗ ಈ ಸ್ಥಳ ಸಾಕಾಗಲಿಕ್ಕಿಲ್ಲವೋ ಎಂಬಂತಹ ನನ್ನ ಭಾವನೆ. ಅದಕ್ಕೆ ಆ ಗೋಮಾತೆಯ ಅನುಗ್ರಹ ಇದ್ದು ಮುಂದಿನ ದಿನಗಳಲ್ಲಿ ಸ್ಥಳವನ್ನು ವಿಸ್ತರಿಸುವಂತಹ ಒಂದು ಅನುಗ್ರಹ ಅವರು ಕೊಡಲಿ ಅಂತೇಳಿ ಹೇಳುತ್ತಾ, ಒಳ್ಳೆಯ ತ್ರೇತಾಯುಗದಲ್ಲಿ ರಾಜಾರಾಮನ ಆಡಳಿತ ಅಂತ ಹೇಳಿದರೆ ಬಹಳ ಒಳ್ಳೆಯ ಆಡಳಿತ ಅಂತ ನಮ್ಮ ಈಗಲೂ ಚರಿತ್ರೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಹಾಗೆಯೇ
ಎಲ್ಲಿಯೂ ಕೂಡ ರಾಜಾರಾಮರ ವ್ಯವಸ್ಥೆ ಅಂತ ಹೇಳಿದರೆ ಅದು ಕೂಡ ಜನಮೆಚ್ಚುಗೆ ಅಂಥದ್ದು. ಸಹೃದಯ ಬಂದು ನನ್ನ ಮೊನ್ನೆ ಪುಣ್ಯಕ್ಕೆ ಅವರು ಬರುವಾಗ ನಾನು ತೋಟದಲ್ಲಿದ್ದೆ. ಆದರೆ ಒಂದು ಅನಾನುಭವ ಸಂಬಂಧ ಅವರು ಹೋಗುವಾಗ ನಾನು ಬಂದೆ. ದೇವರ ಪ್ರಸಾದದೊಂದು ಸಿಯಾಳ ಇತ್ತು, ಬೇಡ ಅಂತ ಹೇಳಿದ್ರೆ ಅದನ್ನು ನಾನು ಅವರಿಗೆ ಕೊಟ್ಟೆ. ಆ ಒಂದು ಧನ್ಯತಾ ಭಾವ ನನ್ನಲ್ಲಿದೆ. ಹಾಗೆ 1 ತಿಂಗಳು ನಡೆಯುವಂತಹ ಇಂದು ಭಜನೆಯಲ್ಲಿ ಎಲ್ಲರೂ ಪಾಲ್ಗಾರರಾಗಿ ಆ ಗೋವಿನ ಅನುಗ್ರಹ ನಾವು ಪಡೆಯೋಣ. ಇಲ್ಲಿ ಗೋವಿನ ಸೇವೆಯನ್ನು ಮಾಡುವಂತಹ ಭಾಗ್ಯ ನಮಗೆಲ್ಲರಿಗೂ ಆಗಲಿ. ಹಾಗೆಯೇ ನನ್ನದೊಂದು ಸೂಚನೆ ಅಂತ ಹೇಳಿದ್ರೆ, ನಾನು ಕನಸಲ್ಲೂ ಕೂಡ ನನ್ನ ಮನಸ್ಸಲ್ಲಿ ಇತ್ತು, ನಾವೀಗ ಪ್ರತಿ ಮಂದಿರ ದೇವಸ್ಥಾನಗಳಲ್ಲಿ ಸಂಜೆ ಹೊತ್ತಿಗೆ ವಾರದಲ್ಲಿ 1 ದಿವಸ ಭಜನೆ ಮಾಡ್ತಾ ಇದ್ದೇವೆ. ನಾವು ಇಲ್ಲಿಯೂ ಕೂಡ ಎಲ್ಲರ ಒಪ್ಪಿಗೆ ಇದ್ದರೆ, ರಾಜಾರಾಮನ ಒಂದು ಅನುಗ್ರಹ ಇದ್ದರೆ, ವಾರದಲ್ಲಿ 1 ಸಲ ಒಂದು ಭಜನಾ ಕಾರ್ಯಕ್ರಮ ಮಾಡಿದರೆ ಹರಕೆ ಭಜನೆ ಅಂತ ಹೇಳಿ ಕೂಡ ಕೆಲವರು ಕೊಡುವವರಿದ್ದಾರೆ. ಆ ಮೂಲಕವಾಗಿಯೂ ಕೂಡ ಒಂದು ಗೋ ಸೇವೆಗೆ ಅನುಗ್ರಹದ ಆಗಬಹುದು. ಕಿಂಚಿತ್ ಆ ಸೇವೆಗೆ ಒಂದಿಷ್ಟು ಮೌಲ್ಯವನ್ನು ನಾವು ಇಟ್ಟರೆ, ಹೆಚ್ಚಿನ ಕಡೆಯಲ್ಲಿ ಹರಕೆ ಅಂತ ಹೇಳಿದರೆ ಒಂದು ವಾರದಲ್ಲಿ 10-12 ಭಜನೆ ಕೂಡ ನಮ್ಮ ದುರ್ಗಾಪುರದಲ್ಲಿ ಬರ್ತಾ ಇದೆ. ಆದೀತು ಎಂಬಂತಹ ಒಂದು ಮನಸ್ಸು ನನಗಾಗ್ತಾ ಇದೆ. ಅದನ್ನು ಕೂಡ ನಡೆಸಿದರೆ ಒಂದು ಸ್ಥಿರವಾದಂತಹ ಇದು ಕೂಡ ಇಲ್ಲಿಗೆ ಸಹಾಯ ಬರಬಹುದು ಅಂತ ಹೇಳುತ್ತಾ, ಎಲ್ಲರಿಗೂ ದೇವರ ಅನುಗ್ರಹ ಇರಲಿ, ಆ ಗೋವುಗಳ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳುತ್ತಾ ಒಂದು ಮಾತನ್ನು ಆಡಲಿಕ್ಕಂತ ಅವಕಾಶವನ್ನು ಕೊಟ್ಟ ತಮಗೆಲ್ಲರಿಗೂ ನನ್ನ ಹೃದಯಾಂತರದ ನಮನಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ, ಸರ್ವೇ ಜನ ಸುಖಿನೋ ಭವಂತು ಎಂದೇಳಿ ನನ್ನ ಮಾತನ್ನು ರಮಿಸುತ್ತೇನೆ. ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಒಂದೇ ಗೋಮಾತರಂ. ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ದೇಶಿ ಗೋತಳಿಯ ಬಗ್ಗೆ ಇಡೀ ಭರತ ಖಂಡದಲ್ಲಿ ಜಾಗೃತಿಯನ್ನು ಮೂಡಿಸಿ ಅನೇಕ ಗೋವಿಗೆ ಸಂಬಂಧಪಟ್ಟಂಥ ಇತರ ಕಾರ್ಯಗಳೊಂದಿಗೆ ಅನೇಕ ಗೋವಿಗೆ ಸಂಬಂಧಪಟ್ಟಂತಹ ಗೋ ಸಮ್ಮೇಳನ ಇರ್ಬೋದು, ಗೋಯಾತ್ರೆ ಇರ್ಬೋದು, ಅದನ್ನೆಲ್ಲ ಮಾಡಿ ಗೋವಿನ ಬಗ್ಗೆ ಜಾಗೃತಿಯನ್ನು ಮೂಡಿಸಿದಂತಹ ಮಹಾಸ್ವಾಮಿಗಳು. ಅವರ ಅಪ್ಪಟ ಶಿಷ್ಯ ನಮ್ಮ ರಾಜಾರಾಮ್ ಭಟ್ರು, ರಾಘವೇಶ್ವರ ಭಾರತೀಯ ಮಹಾಸ್ವಾಮಿಗಳ ಅಪ್ಪಟ ಶಿಷ್ಯ ರಾಜಾರಾಮ್ ಭಟ್ರು ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ. ನಮ್ಮ ಗುರುಗಳಿಗೆ ಸಂಕಲ್ಪಿತ ಕಾರ್ಯಸಿದ್ಧಿ ಪ್ರವೀಣ ಅಂತ ಹೇಳುವಂಥ ಒಂದು ಬಿರುದುಂಟು. ರಾಜಾರಾಮ್ ಭಟ್ರಿಗೂ ಆ ಬಿರುದನ್ನು ಅನ್ವಯ ಮಾಡಲಿಕ್ಕೆ ಆಗ್ತದೆ. ಯಾಕೆಂತೇಳಿದರೆ ಅವರು ಸಂಕಲ್ಪಿತ ಕಾರ್ಯಸಿದ್ಧಿ ಪ್ರವೀಣನೇ. ಯಾವ ಕಾರ್ಯವನ್ನು ಅವರು ಮಾಡಿದರೂ ಅದು ಯಶಸ್ವಿಯಾಗದೆ ಉಳಿಯುವುದಿಲ್ಲ. ಈ ಗೋಶಾಲೆ ಅದಕ್ಕೊಂದು ಉದಾಹರಣೆ. ಈ ಗೋಶಾಲೆಯ ಹುಟ್ಟಾದ್ದೇ ನಮ್ಮ ರಾಜಾರಾಮ್ ಭಟ್ರಿಂದ. ಯಾಕೆ ಅಂತ ಹೇಳಿದರೆ 22 ವರ್ಷಗಳ ಹಿಂದೆ ಪರಮ ಪೂಜ್ಯರು ಪ್ರತಿಯೊಂದು ಸೀಮೆಯಲ್ಲಿ ಒಂದು ಶಾಶ್ವತ ಯೋಜನೆ ಆಗಬೇಕು ಅಂತ ಕರೆಗೊಟ್ಟರು. ಆಗ ಆ ಸಭೆಯಲ್ಲಿ ಎದ್ದು ನಿಂತವರು ರಾಜಾರಾಮ್ ಭಟ್ರು. ನಮ್ಮ ಕೋಳಿಯೂರು ಸೀಮೆ ಅಂತಿತ್ತಾಗ, ಕೋಳಿಯೂರು ಸೀಮೆಯಲ್ಲಿ ನಾವು ಒಂದು ಗೋಶಾಲೆಯನ್ನು ಮಾಡ್ತೇವೆ, ನಮಗೆ ಯಾರಿಗೂ ಆ ಧೈರ್ಯ ಬರಲಿಲ್ಲ. ರಾಜಾರಾಮ್ ಭಟ್ರು ಎದ್ದು ನಿಂತು ಕೋಳಿಯೂರು ಸೀಮೆಯಲ್ಲಿ ನಾವು ಗೋಶಾಲೆ ಮಾಡ್ತೇವೆ ಶಾಶ್ವತ ಯೋಜನೆಯಾಗಿ ಅಂತೇಳಿ ಹೇಳಿದರು. ಸ್ವಾಮಿಗಳಿಂದ ಮರು ಪ್ರಶ್ನೆ ಬಂತು, ಜಾಗ ಎಲ್ಲಿ ಅಂತೇಳಿ. ಆಗ ಜಾಗ 2 ಎಕರೆ ನಾನು ಮಠಕ್ಕೆ ದಾನ ಮಾಡಿ ಕೊಡ್ತೇನೆ ಅಂತ ಹೇಳಿದವರು ರಾಜಾರಾಮ್ ಭಟ್ರು. ಆದ್ದರಿಂದ ಈ ಗೋಶಾಲೆಯಲ್ಲಿ 2 ಎಕರೆ ರಾಜಾರಾಮ್ ಭಟ್ರು ಅಥವಾ ಅವರ ಕುಟುಂಬದವರಿಂದ ಈ ಗೋಶಾಲೆ ಇಲ್ಲಿ ಆಗಲಿಕ್ಕೆ ಕಾರಣ ಆಯಿತು. ಈಗ ಆ ಸೀಮೆಯ ಗೋಶಾಲೆ ಅಂತ ಹೇಳುವುದು ಅದು ಇಡೀ ಜಿಲ್ಲೆಯ ಅಥವಾ ರಾಜ್ಯದ ಗೋಶಾಲೆಯಾಗಿ ಅದು ವಿಸ್ತರಿಸಲ್ಪಡ್ತಾ ಇದೆ. ಇದಕ್ಕಾಗಿ ನಾನು ಎಲ್ಲ ಗೋಪ್ರೇಮಿಗಳ ಪರವಾಗಿ ನಾನು ರಾಜಾರಾಮ ಭಟ್ರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಹೇಳ್ತೇವೆ. ಈಗ ತಾನೇ ಸದ್ಯದಲ್ಲಿ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಮಾಡಿದೆ. ಅದರ ನಂತರ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಜಾತಿಯವರು ಅವರಿಗೆ 100 ಸನ್ಮಾನಗಳನ್ನು ಮಾಡಿದರು. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅವರು ಎಲ್ಲ ಜಾತಿಯವರನ್ನು ಒಳಗೊಂಡಂತಹ ಒಂದು ನಾಯಕತ್ವ ಗುಣವುಳ್ಳಂತಹವರು. ಆದ್ದರಿಂದ ಅವರು ಸಹಕಾರ ರತ್ನ ಮಾತ್ರ ಅಲ್ಲ, ಹಿಂದೂ ಸಮಾಜದ ರತ್ನ ಅಂತ ನಾನು ಖಂಡಿತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಮತ್ತು ನಾನು ಹವ್ಯಕ ವಲಯದ ಅಧ್ಯಕ್ಷನಾಗಿ ಹವ್ಯಕ ರತ್ನ ಅಂತಲೂ ನಾನು ಹೇಳ್ತೇನೆ. ನಮ್ಮ ಈ ಇದರಲ್ಲಿ ನೋಡಿದೆ ನಾನು, ಈ ಗೋ ಮಾಸಾಚರಣೆ ಸಂದರ್ಭದಲ್ಲಿ ಯಕ್ಷಗಾನ ಉಂಟು, ಸಂಗೀತ ಉಂಟು, ಭರತನಾಟ್ಯ ಉಂಟು, ಭಜನೆ ಉಂಟು, ಸತ್ಸಂಗ ಉಂಟು, ಯಾವುದಿಲ್ಲ ಹೇಳಿ. ಆದ್ದರಿಂದ ಈ ಎಲ್ಲ ಕಲೆಗಳಲ್ಲಿಯೂ ಅವರಿಗೆ ಆಸಕ್ತಿ ಉಂಟು. ಆದ್ದರಿಂದ ಅವರನ್ನು ರಸಿಕ ರತ್ನ ಅಂತಲೂ ನಾನು ಕರೀತೇನೆ. ಈ ಗೋಶಾಲೆ ಇನ್ನು ಮುಂದೆಯೂ ರಾಜಾರಾಮ್ ಭಟ್ರ ನೇತೃತ್ವದಲ್ಲಿ ದೀರ್ಘಕಾಲ ಅಭಿವೃದ್ಧಿ ಹೊಂದಲಿ. ಆ ರೀತಿ ಆಗಲಿಕ್ಕೆ ಅವರಿಗೆ ನಮ್ಮ ಗುರುಗಳು ಮತ್ತು ಶ್ರೀರಾಮ ದೇವರು ಉತ್ತಮ ಆರೋಗ್ಯವನ್ನು ಕೊಟ್ಟು ದೀರ್ಘ ಆಯುಷ್ಯವನ್ನು ಕೊಡಲಿ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ನನ್ನ 2 ಮಾತುಗಳನ್ನು ಗೋಚರಣಗಳಿಗೆ ಅರ್ಪಿಸ್ತೇನೆ. ಶ್ರೀ ಕಾರಂಗಲ ಗೋಪಾಲಕೃಷ್ಣ ದೇವರಿಗೆ ಅಡ್ಡ ಬುರುಂದು ಕೂಟತದೆ ಉಲ್ಲಾಲ್ ತೆಪ್ಪೆ ಬಂಟಜಾವದೆ ತೋಡ ಉಕ್ಕಿನ ದುರ್ಗಳ ದೇವರಿಗೆ ಸಾಷ್ಟಾಂಗ ಅಡ್ಡ ಬುರುತು ಈ ರಾಘವೇಶ್ವರ ಮಹಾಸ್ವಾಮಿನ ದಿವ್ಯ ಮಾರ್ಗದರ್ಶನ ನಡಪುಣ ಈ ಅಮೃತಧಾರ ಗೋಶಾಲೆಯ ನಡಪುಣ ಗೋಸೇವಾ ಮಾಸಾಚರಣೆಗೆ ದುಮ್ಮತ್ತ ಶುಭ ಹಾರೈಸ ಒಂದು ಕಡ್ಡ ಪಾತ್ರ ವೇದಿಕೆ ಎಡಿತನ ಮಾತಾ ಗಣ್ಯರೇ ಅಂಚನೆ ವೇದಿಕೆದ ತೀರ್ಥಿತನ ಮಾತಾ ಮಾಣಿಯರೇ ಮಹಿಳೆಯರೇ ಮಕ್ಕಳೇ ಇತ್ತನೆ ಹಿರಿಯಕ್ಕಳ ಪಂಡದಾಂಡು ಇಲ್ಲಲು ಒಂಜಿ ರಡ್ಡು ಕೈಕಂಜಿ ಸಾಂಕುಣಾನೆ ಬಾರಿ ಬಣ್ಣ ಸಂಗತಿ ಆಪುಂಡು ನಮ್ಮ ಕೃಷಿ ಪುಣಗ ಒಂಜೊಂಜಿ ಇಲ್ಲಲು ಆಜೆಯಲ್ಲಿ ಕೈಕಂಜಿ ಇತ್ತಂಡು ಎರ್ಮೆ ಪೆತ್ತೋಳು ಪೂರ ಇತ್ತಂಡು ಆಂಡ ಇತ್ತೆದ ಕಾಲ ಸ್ಥಿತಿಟ್ಟು ಕೆಲಸದಕ್ಲನ ಕೊರತೆಲ್ಲ ಅದುಪ್ಪು ನಿರ್ದಾದ ಒಂಜಿ ಕೈಕಂಜಿ ಸಾಂಕುಣೆ ಬಂಡ ಬಾರಿ ಮಲ್ಲ ಸಂಗತಿ ಆಪುಂಡು ಇಲ್ಲಲು ಏಳೆನ್ಮ 10 ಕೈಕಂಜಿ ಸಾಂಕುಣಾತ್ ಮಲ್ಲ ಕಿದೆ ಇತ್ತಂಡಲ್ಲ ಆಯ್ಕೆ ಜಾಗೆ ಉಂಡು ಸಾಂಕುಣ ಮನಸ್ಥಿತಿ ಏರೆಗಳದ್ದಿ ಹೆಚ್ಚಿನ ಕಡೆಟಿ ಅಂತ ತೂತನೇನು ಎಣ್ಣೆ ಇಲ್ಲೆಲ್ಲ ಉಂಡು ಮೂಜಿ ಪೆತ್ತೊಲ್ಲು ಉಂಡು ಗಡ್ಡು ಪೆತ್ತೊಲ್ಲ ಒಂಜಿ ಕಂಜಿಲ ಇತ್ತೆಲ್ಲ ಉಂಡು ಆಂಡ ఆయన ಸಾಂಖ್ಯಗತ ಬಂಗ ಆಪುಣು ನಮಕ್ ಅನುಭವ ಉಂಡು ಆಂಡ ಈತ ಕೈಕಂಜಿಲೇನು ಮೂಳು ಒಟ್ಟು ಸೇರಾದು ఆయన ಸಾಂಖ್ಯರ ಒಂಜಿ ಮನಸ್ಥಿತಿ ಬರ್ಪಣನ್ ಬಂಡ ರಾಜಾರಾಮ್ ಭಟ್ರನು ದೆಕ್ಕಿಯನು ಅಭಿನಂದಿಸಾವಡಿ ಐಕೆ ಅರೆಗೆ ಸಾಕಾರತ್ನ ಬಿರುದೊಳ ತಿಕ್ಕದನು ಐಕಲ ಮುಳು ಅರೆಗೆ ಅಭಿನಂದಿಸಾದು ಈ ಗೋಸೇವಾ ಮಾಸಾಚರಣೆ ನನ್ನ ದುಂಬುಗು ಆಜಿ ತಿಂಗಳು ನಡಪುನಲ ಅಕ್ಕ ಅರೆಗೆ ಒಂಜಿ ಶಕ್ತಿನ ದೇವರು ಒದಗಾದ ಕೊರಡು ನನ್ನ ದುಂಬುಗುಲ ನಮ್ಮ ಅರೆಗೆ ನಮರ್ದಾಪನ ಒಂಜಿ ಸಹಕಾರನು ಕೊರಕ ಮಾತೆರ್ಲ ಈ ಗೋ ಮಾಸಾಚರಣೆದ ಸಮಯಡು ಭಾಗವಹಿಸಾದು ಮುಲ್ಪ ಆಪಣ ಮಾತಾ ಕಾರ್ಯಕ್ರಮಡ್ಲ ನಮ್ಮ ಭಾಗವಹಿಸೋಡು ಕೇನೊನ್ಬೆ ದುಂಬುಲ ನಮ್ಮ ಗೊತ್ತುಂಡು ಇಲ್ಲಲ್ಲಿ ಒಂಜಿ ಜಾಲಗೆ ಅಂಬೆ ಅಡಿಪಣೆ ಅಂದ್ಬಂಡ ಬಾಗ್ಮಲ್ಲ ಆರೋಗ್ಯದ ದೃಷ್ಟಿ ಬಾರಿ ಎಡ್ಡೆ ಅಂದ್ಬಂಡದು ದುಂಬುದಕ್ಲೆ ತೆರೆದುಲ್ಲೆ ಇತ್ತೆ ಅಂಬೆ ಅಡಿಪಣ ಬರ್ಚಿ ಬಾರಿ ಸುಲಭ ಉಂಡು ವೀಡ್ ಮ್ಯಾಟ್ ಪಾಂಡ ಆ ಬೆಲೆ ಕಮ್ಮಿ ಆಪುಂಡು ಆಂಡ ಆರೋಗ್ಯದ ದೃಷ್ಟಿ ಇನಿಕ್ಕಲ ಯಾಲ್ಗೆ ಅಂಬಿ ಆಡ್ತಂಡ ಅತನ ದಿಕ್ಕೇಳ್ದು ಸೂವತ್ತಾನಾಗ ಐಕ್ಯ ಅಂಬಿ ಬಾಂಡಲ್ಲ ನಮ್ಮ ಹೋಮ ಉಂಟಿಲ್ಲ ಕದಾಯ ಬಂಡ ನಮ್ಮ ಹೋಮಗಳ ನೇನು ಅರ್ಪಿಸಾಬ ಅಪ್ಪಗ ಅಂಬೆ ಆಡ್ತದ ದಿಕ್ಕೇಳಿಗೆ ಸೂಪಾಡ್ನ ಒಂಜಿ ಕ್ರಮ ಇತ್ತಂಡು ಪೆತ್ತೊಂದು ಪಣ್ಣಗನೇ ನಮ್ಮ ಪಣ್ಪ ಮುಕ್ಕೋಟಿ ದೇವೇರಿ ವಾಸವಾಯಿ ನಂಚಿನ ಒಂಜಿ ಗೋ ಉಂದು ಬಂಡದು ಅಂಚ ಐತ ಪೂಜೆ ಮಂತನಲ್ಲ ನಮ್ಮ ಆರೋಗ್ಯ ನಮ್ಮಕ್ಕಳ ಸುಧಾರಣೆ ಆಪುಂಡು ಇಂದು ಎಂಕಲ ಅನುಭವ ಬೈದನು ಐನ ಬುಡುಪಾದ ಮಾಡೋದಿದ್ದಿ ಅನುಭವ ಬತ್ತನಕ್ಲಿಗೆ ಬತ್ತದುಪ್ಪುಂಡು ಮುಳ್ಳ ಪಂಡೆಗಾರ ಮುಳ್ಳು ಪ್ರಾರ್ಥನೆ ಅಂತ ಪೋಯಿನಕ್ಲೆನ ಮನೋಭಿಲಾಷೆಲ್ಲ ಈಡೇರ್ದನು ನನ್ನ ದುಂಬುಲ ಈ ಜಾಗೆಡು ಮಾತಾ ದೈವದೇವರೆಲ್ಲ ಆ ಶಕ್ತಿನ ಕೊರ್ದು ಈ ಜಾಗೆಲ್ಲ ಅತಿ ಹೆಚ್ಚು ಪ್ರಚಾರಕ್ಕೆ ಬರಡು ಉನ್ನತ ನೆಕ್ಕೆ ಬತ್ತದ ದೇಶದ ಒಂಜಿ ಮಾದರಿ ಗೋಶಾಲೆ ಆವಡೊಂದು ಹಾರೈಸ ಒಂದು ರಾಜಾರಾಮ್ ಭಟ್ರೇನು ಆ ಬಗ್ಗೆ ಅಭಿನಂದಿಸದು ಎಂಕ ಅವಕಾಶ ಕೊಡ್ಲಿಕ್ಕೆ ನಿಕ್ಲೆಗೆ ಧನ್ಯವಾದ ಸಲ್ಲಿಸದು ಎನ್ನಗಡ್ಡ ಪಾತ್ರ ಉಂತಾಬೆ. ಜೈ ಹಿಂದ್, ಜೈ ಭಾರತ್. ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಾನ್ಯರೇ, ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಗೋಪ್ರೇಮಿಗಳೇ, ಗೋವಿನ ಮಹತ್ವದ ಬಗ್ಗೆ ಒಂದೆರಡು ಮಾತುಗಳಿಗಷ್ಟೇ ನನ್ನ ಮಾತನ್ನು ಸೀಮಿತಗೊಳಿಸುತ್ತೇನೆ.
ತ್ರಿಮೂರ್ತಿಗಳನ್ನು ಗೋವುಗಳಲ್ಲಿ ಕಂಡವರು ನಾವು, 33 ಕೋಟಿ ದೇವತೆಗಳನ್ನು ಗೋವುಗಳಲ್ಲಿ ಕಂಡವರು ನಾವು. ಯಾವುದೇ ವೇದ ಉಪನಿಷತ್ತು ನೋಡಿದರೂ ಅದರಲ್ಲಿ ಗೋವುಗಳ ಉಲ್ಲೇಖ ಇದೆ. ಗರುಡ ಪುರಾಣ ನೀವು ತೆಗೆದರೆ ಅದರಲ್ಲಿ ಗೋದಾನ ಅತ್ಯಂತ ಶ್ರೇಷ್ಠ ದಾನ ಎಂಬುದಾಗಿ ಉಲ್ಲೇಖಿಸಲ್ಪಟ್ಟಿದೆ. ಸ್ಕಂದ ಪುರಾಣದಲ್ಲಿ ನೋಡಿದರೆ ಗೋ ಪೂಜೆಗೆ ವಿಶೇಷ ಮಹತ್ವವನ್ನು ಅಲ್ಲಿ ಕೊಟ್ಟಿದ್ದಾರೆ. ಹೀಗೆ ಯಾವುದೇ 18 ಪುರಾಣಗಳನ್ನು ನೋಡಿದರೂ ಎಲ್ಲ ಪುರಾಣಗಳಲ್ಲೂ ಗೋವಿನ ಮಹತ್ವದ ಬಗ್ಗೆ ಉಲ್ಲೇಖ ಇದೆ. ಬಹುಶಃ 2004ರಲ್ಲಿ ಚೆನ್ನೈ ಮರೀನಾ ಬೀಚ್ನಲ್ಲಿ ಒಂದು ಬಹಳ ದೊಡ್ಡ ದುರಂತ ನಡೆಯಿತು. ನಿಮಗೆಲ್ಲ ನೆನಪಿರುವುದು ಹಿರಿಯರಿಗೆ. ಒಂದು ಸುನಾಮಿ, ಬಹಳ ದೊಡ್ಡ ಸುನಾಮಿ ಅಲ್ಲಿ ಬಂತು. ಸುಮಾರು 3800 ಮಂದಿಯಲ್ಲಿ ಪ್ರಾಣ ಕಳ್ಕೊಂಡ್ರು. ಎಷ್ಟೋ ಮನೆಗಳು ಹೋದವು. ಯಾಕೆ ಅಲ್ಲಿ ಆ ರೀತಿಯ ಭೀಕರ ಸುನಾಮಿ ಬಂತು ಎನ್ನುವುದಕ್ಕೆ ಒಬ್ಬರು ಆಧ್ಯಾತ್ಮ ಚಿಂತಕರು ಕಾರಣ ನೀಡುತ್ತಾರೆ. ಆ ಜಾಗದಲ್ಲಿ ಬಹಳ ದೊಡ್ಡ ಒಂದು ಕಸಾಯಿಖಾನೆ ಇತ್ತಂತೆ, ಗೋವುಗಳನ್ನು ಕೊಲ್ಲುವಂಥ ಕಸಾಯಿಖಾನೆ, ವಧಾಸ್ಥಾನದು. ದಿನಕ್ಕೆ 100 ಗೋವುಗಳನ್ನು ಅಲ್ಲಿ ಕೊಲ್ಲುತ್ತಾ ಇದ್ದರಂತೆ. ಹಲವಾರು ವರ್ಷಗಳಿಂದ ಅದು ಕಾರ್ಯಾಚರಿಸ್ತಾ ಇತ್ತು ಅಲ್ಲಿ. ಗೋವುಗಳಿಗೆ ಒಂದು ವಿಶಿಷ್ಟ ಗುಣ ಇದೆ. ಅದಕ್ಕೆ ಸಾವು ಸಮೀಪಿಸುವಾಗ ಅದು ಕಣ್ಣೀರಿಡುತ್ತದಂತೆ ಗೋವುಗಳು. ಮಾತ್ರ ಅಲ್ಲ, ಆ ಕಸಾಯಿಖಾನೆ ಕೊಡುವಂಥ ಸಂದರ್ಭದಲ್ಲಿ ಅದು ಆರ್ತನಾದವನ್ನು ಮಾಡ್ತದಂತೆ ಕಡಿಯುವುದಕ್ಕೆ ಮೊದಲು. ಹಲವಾರು ವರ್ಷಗಳ ಸಾವಿರಾರು ಗೋವುಗಳ ಕಣ್ಣೀರು ಅಲ್ಲಿ ಭೂಮಿಯ ಮೇಲೆ ಬಿದ್ದಿತ್ತು. ಸಾವಿರಾರು ಗೋವುಗಳ ಆರ್ತನಾದ ಅಲ್ಲಿನ ವಾತಾವರಣದಲ್ಲಿ ಲೀನವಾಗಿತ್ತು. ಅದು ಎಲ್ಲಿಗೂ ಹೋಗುವುದಿಲ್ಲ, ಅಲ್ಲೇ ವಾತಾವರಣದಲ್ಲಿ ಇರ್ತದೆ ಆ ಆರ್ತನಾದಗಳು. ಅದು ಒಮ್ಮೆ ಸ್ಫೋಟಗೊಳ್ಳುತ್ತದೆ. ಆ ಸ್ಫೋಟಗೊಂಡ ಪರಿಣಾಮವೇ ಅಲ್ಲಿ ಸುನಾಮಿ ಬರುವುದಕ್ಕೆ ಕಾರಣ ಆಯಿತು ಎಂಬುದಾಗಿ ಆಧ್ಯಾತ್ಮ ಚಿಂತಕರು ಹೇಳುತ್ತಾರೆ. ಇದಕ್ಕೆ ವಿಜ್ಞಾನದಲ್ಲಿ ನಿಮಗೆ ಉತ್ತರ ಇಲ್ಲ. ವಿಜ್ಞಾನಕ್ಕೆ ನಿಲುಕದಂತಹ ಇದು ಸತ್ಯ. ಇದು ಗೋವಿನ ಮಹತ್ವ. ನಾವು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡೋದಿದ್ದರೂ ಕೊನೆಯಲ್ಲಿ ಒಂದು ಗೋವಿಂದ ಹೇಳುವಂಥ ಒಂದು ಸಂಪ್ರದಾಯ ಇದೆ. ಯಾಕೆ ಈ ಗೋವಿಂದ ನಾವು ಹೇಳಬೇಕು? ಇದರ ಹಿನ್ನೆಲೆ ಏನು? ಯಾವಾಗ ಆರಂಭ ಆಯಿತು ಇದು ಕೇಳಿದರೆ ಅದು ಸಣ್ಣ ಕಥೆ ಇದೆ. ಒಮ್ಮೆ ಶ್ರೀಹರಿಗೆ, ವಿಷ್ಣುವಿಗೆ ಕೈಲಾಸಕ್ಕೆ ಹೋಗಬೇಕು ಅಂತ ಮನಸ್ಸಾಯ್ತಂತೆ. ತುಂಬ ಸಮಯ ಆಯಿತು ಕೈಲಾಸಕ್ಕೆ ಹೋಗದೆ. ಹಾಗೆ ಒಂದು ಜನ ಕಳಿಸಿದರಂತೆ ಈಶ್ವರನಿಗೆ, ಶಿವನಿಗೆ, ನಾನು ನಾಳೆ ಕೈಲಾಸಕ್ಕೆ ಬರುತ್ತಾ ಇದ್ದೇನೆ ಅಂತ. ಆಗ ಶಿವನಿಗೆ ಬಹಳ ಸಂತೋಷ ಆಯಿತು. ಭಾವ ನಾಳೆ ನಮ್ಮ ಕೈಲಾಸಕ್ಕೆ ಬರುತ್ತಾ ಇದ್ದಾರೆ, ಅವರನ್ನು ವಿಶಿಷ್ಟ ರೀತಿಯಲ್ಲಿ ಸ್ವಾಗತಿಸಬೇಕು ಅಂತ ಅವರಿಗೆ ಮನಸ್ಸಾಯ್ತಂತೆ. ಸ್ವಾಗತಿಸಲಿಕ್ಕೆ ಅಲ್ಲಿ ಅಲಂಕಾರ ಮಾಡಲಿಕ್ಕೆ ಏನೂ ಇಲ್ಲ, ಎಲ್ಲ ಹಿಮದ ರಾಶಿ. ತಳಿರು ತೋರಣ ಕಟ್ಟುವ ಅಂದರೆ ಅಲ್ಲಿ ಮರಗಳಿಲ್ಲ, ಹೂಗಳಿಂದ ಅಲಂಕರಿಸುವ ಅಂದರೆ ಅಲ್ಲಿ ಹೂಗಳಿಲ್ಲ. ಹೇಗೆ ಅವರನ್ನು ಸ್ವಾಗತಿಸುವುದು? ಆಗ ಅವರು ದೂರದಿಂದ ಒಂದು ಗೋವುಗಳ ಹಿಂಡು ಕಂಡಿತಂತೆ. ಅವರಿಗೆ ತಕ್ಷಣ ಉಪಾಯ ಹೊಳೆಯಿತು. ತಮ್ಮ ಭೃತ್ಯರನ್ನು ಕರೆದು ಅಲ್ಲಿಂದ ಸೆಗಣಿಯನ್ನು ತರುವುದಕ್ಕೆ ಹೇಳಿದರಂತೆ. ಇಡೀ ಕೈಲಾಸವನ್ನು ಸೆಗಣಿಯಿಂದ ಅಲಂಕಾರ ಮಾಡಬೇಕು ಅಂತ ಹೇಳಿದರಂತೆ. ಸರಿ, ಎಲ್ಲ ಅವರ ಸೇವಕರು ಎಲ್ಲ ಸೆಗಣಿಯ ರಾಶಿ ತಂದು ಇಡೀ ಕೈಲಾಸವನ್ನು ಸೆಗಣಿಯಿಂದ ಅಲಂಕರಿಸಿದರಂತೆ. ಮರುದಿನ ಶ್ರೀಹರಿಯಲ್ಲಿ ಬಂದರು. ಬಂದಾಗ ಅವರಿಗೆ ಅಲ್ಲಿನ ಪರಿಮಳ ಅದು ಬಹಳ ಆಹ್ಲಾದಕರ ಆಯ್ತಂತೆ. ಅದು ಆ ಪರಿಮಳ ಬಹಳ ಸಂತೋಷ ಇತ್ತು ಅವರಿಗೆ. ಆ ಪರಿಮಳವನ್ನು ಆಸ್ವಾದಿಸಿದಾಗ ಬಂದು ಶಿವನ ಹತ್ರ ಕೇಳಿದರಂತೆ, ಭಾವ ಏನಿದು ಕೈಲಾಸ ಹೊಸ ಥರ ಕಾಣುತ್ತಾ ಇದೆಯಲ್ಲ, ಬಹಳ ವಿಶಿಷ್ಟ ರೀತಿಯಲ್ಲಿ ಅಲಂಕರಿಸಿದ್ದೀರಿ, ಏನಿದು ಅಂತ. ಅದಕ್ಕೆ ಶಿವ ಹೇಳಿದರಂತೆ, ಏನಿಲ್ಲ ಭಾವ, ಅದು ಗೋವಿಂದ ಅಂತ. ವಿಂದ ಎಂದರೆ ಸೆಗಣಿ, ಗೋವಿಂದರೆ ಗೋವಿನ ಸೆಗಣಿ. ಅಂದರೆ ಇಡೀ ಕೈಲಾಸವನ್ನು ಗೋವಿನ ಸೆಗಣಿಯಿಂದ ಅಲಂಕರಿಸಿದ್ರು, ಹಾಗೆ ಗೋವಿಂದ ಅಂತ ಹೇಳಿದರಂತೆ. ವಿಷ್ಣುವಿಗೆ ಬಹಳ ಸಂತೋಷ ಆಯ್ತಂತೆ. ಹಾಗಾದರೆ ಇನ್ನು ಮುಂದೆ ನನ್ನ ಹೆಸರನ್ನು ಭೂಮಿಯ ಎಲ್ಲರೂ ನನ್ನ ಭಕ್ತರು ಗೋವಿಂದ ಎಂದು ಕರೆಯಲಿ. ಮಾತ್ರ ಅಲ್ಲ, ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡುವುದಿದ್ದರೆ ಅದರ ಕೊನೆಯಲ್ಲಿ ಗೋವಿಂದ ಎಂದು ಘೋಷಿಸಲಿ ಎಂಬುದಾಗಿ ಅವರು ಹೇಳಿದರಂತೆ. ಆಮೇಲೆ ನಮ್ಮ ಭೂಮಿಯಲ್ಲಿ ಗೋವಿಂದ ಎನ್ನುವಂಥ ಹೇಳುವುದಕ್ಕೆ ಆರಂಭ ಆಯಿತು ಅಂತ ಒಂದು ಕಡೆ ಹೇಳ್ತಾರೆ. ಇದು ಗೋವಿನ ಮಹತ್ವವನ್ನು ಹೇಳುವುದಕ್ಕೆ ಎದುರು ತುಂಬ ಉಂಟು. ನಾನು ಹೆಚ್ಚು ಉದ್ದ ಎಳೆಯುವುದಿಲ್ಲ. ಗೋವಿನ ಹಾಲು ಬಹಳ ಶ್ರೇಷ್ಠ ಗೋವಿನ ಹಾಲು. ಪರಿಪೂರ್ಣ ಆಹಾರ ಅಂತ ಹೇಳ್ತಾರೆ ಗೋವಿನ ಹಾಲನ್ನು. ಎಲ್ಲದಕ್ಕೂ ಬೇಕು, ಮಕ್ಕಳಿಗೆ ಕುಡಿಯೋದಕ್ಕೆ ಕೊಡಬೇಕು,
ಅಭಿಷೇಕಕ್ಕೆ ಕೊಡಬೇಕು, ಸಿಹಿ ತಿಂಡಿ ಮಾಡುವುದಕ್ಕೆ ಬೇಕು, ಎಲ್ಲದಕ್ಕೂ ಬೇಕು. ಒಮ್ಮೆ ಹಾಲಿಗೆ ಸ್ವಲ್ಪ ಬೇಸರ ಆಯಿತಂತೆ. ಇಷ್ಟೆಲ್ಲ ಸೇವೆ ನಾನು ಜನರಿಗೆ ಮಾಡ್ತಾ ಇದ್ದೇನೆ, ಆದರೆ ರಾತ್ರಿ ಆಗುವಾಗ ನನಗೆ ಹೆಪ್ಪು ಹುಳಿ ಹಾಕಿ ನನ್ನನ್ನು ಹಿಂಸಿಸುತ್ತಾರಲ್ಲ, ಯಾಕೆ ಇಷ್ಟು ಕೃತಜ್ಞರಾಗುತ್ತಾರೆ ಜನರು ಅಂತ. ಅವರು ಹಾಲು ಸೀದಾ ದೇವರ ಹತ್ತಿರ ಹೋಯ್ತಂತೆ. ದೇವರ ಹತ್ತಿರ ಹೋಗಿ ಹೇಳಿತಂತೆ, ದೇವರ ಹತ್ತಿರ ದೂರು ಕೊಟ್ಟಿದಂತೆ, ನೋಡಿ ನಾನು ಮನುಷ್ಯರಿಗೆ ಇಷ್ಟೆಲ್ಲ ಪ್ರಯೋಜನವನ್ನು ಮಾಡುತ್ತಾ ಇದ್ದೇನೆ, ಉಪಕಾರ ಮಾಡ್ತಾ ಇದ್ದೇನೆ, ಆದರೆ ಅವರು ಕೃತಜ್ಞರಾಗಿದ್ದಾರೆ, ರಾತ್ರಿ ಆಗುವಾಗ ನನಗೆ ಹುಳಿ ಹಿಂಡಿ ನನ್ನನ್ನು ಹಿಂಸಿಸ್ತಾ ಇದ್ದಾರೆ ಅಂತ. ಆಗ ದೇವರು ನಕ್ಕು ಹೇಳಿದರಂತೆ, ಇಲ್ಲ, ನಿನಗೆ ಹಿಂಸೆ ಮಾಡುತ್ತಾ ಇಲ್ಲ ಅವರು ನಿನ್ನ ಆಯುಷ್ಯವನ್ನು ಜಾಸ್ತಿ ಮಾಡ್ತಾರೆ, ನಿನ್ನ ಮೌಲ್ಯ ವೃದ್ಧಿ ಮಾಡ್ತಾ ಇದ್ದಾರೆ ಅಂತ. ಹೇಗೆ ಅಂತ ಕೇಳಿತಂತೆ ಹಾಲು. ಆಗ ದೇವರು ಹೇಳಿದರಂತೆ, ನೋಡು, ನೀನು ಹಾಲು, ನಿನಗೆ ಒಂದೇ ದಿವಸದ ಆಯುಷ್ಯ ಇರುವುದು. ಒಂದು ವೇಳೆ ನಿನಗೆ ಹೆಪ್ಪು ಹಾಕಿ ಹುಳಿ ಹಾಕಿದರೆ ಮರುದಿನ ನೀನು ಮೊಸರಾಗ್ತಿ. ಹಾಲಿಗಿರುವುದು 40-50 ರೂಪಾಯಿ ಬೆಲೆ. ಅದೇ ಮೊಸರಾದರೆ ಅದಕ್ಕೆ ನಿನಗಿರುವುದು 1 ದಿವಸದ ಆಯುಷ್ಯ, ಮೊಸರಿಗೆ 3 ದಿವಸದ ಆಯುಷ್ಯ ಉಂಟು, ಅದರ ಬೆಲೆ ನಿನ್ನ ಹಾಲಿಗಿಂತ ಜಾಸ್ತಿ ಉಂಟು ಬೆಲೆ, ಆಗ ನಿನ್ನ ಮೌಲ್ಯ ವೃದ್ಧಿ ಆಯಿತು, ಆಯುಷ್ಯ ಜಾಸ್ತಿ ಆಯಿತು ಅಂತ. ಅದೇ ಮೊಸರನ್ನು ಕಡೆದರೆ ಅದರಿಂದ ಬೆಣ್ಣೆ ಬರ್ತದೆ, ಆ ಬೆಣ್ಣೆಗೆ 1 ವಾರ ಆಯುಷ್ಯ ಉಂಟು, ಮತ್ತೆ ನಿನ್ನ ಆಯುಷ್ಯ ವೃದ್ಧಿ ಆಗ್ತದೆ. ಆ ಬೆಣ್ಣೆಗೆ ಮೊಸರಿಗಿಂತ ಹೆಚ್ಚು ಮೌಲ್ಯ ಉಂಟು, ಅಲ್ಲಿಯೂ ನಿನ್ನ ಮೌಲ್ಯ ವೃದ್ಧಿ ಆಯಿತು, ಆಯುಷ್ಯ ಹೆಚ್ಚಾಯಿತು. ಅದೇ ಬೆಣ್ಣೆಯನ್ನು ಬಿಸಿ ಮಾಡಿದರೆ ತುಪ್ಪ ಬರುತ್ತದೆ, ತುಪ್ಪಕ್ಕೆ 1 ವರ್ಷಕ್ಕೂ ಮಿಗಿಲು ಆಯುಷ್ಯ ಉಂಟು, ಅಲ್ಲಿಯೂ ನಿನ್ನ ಮೌಲ್ಯ ವೃದ್ಧಿ ಆಯಿತು, ಆಯುಷ್ಯ ವೃದ್ಧಿ ಆಯಿತು. ಆ ತುಪ್ಪಕ್ಕೆ 1 ಲೀಟರ್ ತುಪ್ಪಕ್ಕೆ 800-1000 ರೂಪಾಯಿ ಬೆಲೆ ಇದೆ, ಅಲ್ಲಿ ಕೂಡ ನಿನ್ನ ಮೌಲ್ಯ ವೃದ್ಧಿ ಆಯಿತು. ಹಾಗಾಗಿ ನಿನ್ನನ್ನು ಎಲ್ಲಿಯೂ ಹಿಂಸಿಸ್ತಾ ಇಲ್ಲ, ನಿನ್ನ ಮೌಲ್ಯ ವೃದ್ಧಿ ಮಾಡುತ್ತಾರೆ, ನಿನಗೆ ಆಯುಷ್ಯ ಜಾಸ್ತಿ ಮಾಡುತ್ತಾರೆ. ಹಾಗಾಗಿ ನಾವು ಕೂಡ ಹಾಲಿನಂತೆ ಏನು ಕಷ್ಟ ಬಂದರೂ ಅದನ್ನು ಸಹಿಸೋಣ, ಆ ದುಃಖವನ್ನು ಸಹಿಸೋಣ, ನಮ್ಮ ಮೌಲ್ಯ ವೃದ್ಧಿ ಆಗ್ತದೆ, ಆಯುಷ್ಯ ಜಾಸ್ತಿ ಆಗುತ್ತದೆ ಎಂಬುದಾಗಿ ಹೇಳುತ್ತಾ, ಈ ಒಂದು ಗೋ ಸೇವಾಚರಣೆ, ಗೋ ಮಾಸಾಚರಣೆ ಏನು ಇಲ್ಲಿ ಮಾಡುತ್ತಾ ಇದ್ದಾರೆ, ಇದು ನಿರಂತರವಾಗಿ ಇಲ್ಲಿ ನಡೆಯಲಿ. ಯಾಕೆಂದರೆ ಈ ಒಂದು ಗೋಶಾಲೆಯಲ್ಲಿ ಆದ ಮೇಲೆ ಬಹುಶಃ ಈ ಊರು ಅಭಿವೃದ್ಧಿ ಆಗಿದೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಅದೊಂದು ನಮ್ಮ ಪುಣ್ಯ, ಇಲ್ಲಿ ಗೋಶಾಲೆ ಆದದ್ದು ನಮ್ಮ ಊರಿನ ಪುಣ್ಯ. ನಮಗೆ ಹೇಳ್ಬೋದು ನಮ್ಮ ಊರಿನಲ್ಲಿ ಗೋಶಾಲೆ ಇದೆ ಅಂತ ಒಂದು ಪುಣ್ಯವನ್ನು ರಾಜಾರಾಮ್ ಭಟ್ರು ಇಲ್ಲಿ ನಮಗೆ ಊರಿನವರಿಗೆ ಮಾಡಿಕೊಟ್ಟಿದ್ದಾರೆ. ಇದು ನಿರಂತರವಾಗಿ ನಡೆಯಲಿ, ಇದಕ್ಕೆ ಗೋ ಪ್ರೇಮಿಗಳು ಅವರಿಗೆ ಪೂರಕ ಶಕ್ತಿ ಕೊಡಲಿ ಎಂಬುದಾಗಿ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ವಂದನೆಗಳು. ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಸುರೇಶ್ ಆಚಾರ್ಯ ದೇರಳಕಟ್ಟೆ ಇವರು ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿಂದೂ ಧಾರ್ಮಿಕೆಯ ಭಾವನೆಯನ್ನು ಗಟ್ಟಿ ನೆಲೆಯಲ್ಲಿ ಮಾಡುವಂತಹ ಈ ಗೋ ಸೇವಾ ಮಾಸಾಚರಣೆ ಬಂದಂತಹ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸುತ್ತಾ, ಹಾಗೆ ಈ ಯಾವುದು ಗೋವುಗಳಂಥ ಆಶ್ರಮ ಉಂಟಾ ಅದರ ಯಜಮಾನರಾದಂತಹ ರಾಜಾರಾಮ್ ಭಟ್ರೆ, ಹಾಗೆ ಎಲ್ಲ ಉಪಸ್ಥಿತಿರುವಂಥ ಎಲ್ಲ ಅತಿಥಿಗಳೇ, ನಮ್ಮಲ್ಲಿ ಶಾಸ್ತ್ರಜ್ಞ ಹೇಳಿದಂಥ ಮಾತುಗಳೇ ಉಂಟು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಾಪಿ ಗರಿಯಸಿ ಯತ್ರು ನಾರ್ಯಸ್ಥ ರೂಪೇಣ ರಮಂತೆ ತತ್ರ ದೇವತಾ ಗಾವೋ ವಿಶ್ವಸ್ಥ ಮಾತರಹ ಅಂತೇಳಿ ಶಾಸ್ತ್ರಜ್ಞರು ಹೇಳಿದ ಮಾತುಗಳೇ. ಗಾವೋ ವಿಶ್ವಸ್ಥ ಮಾತರ ಅಂತ ಹೇಳಿದರೆ ಚತುರ್ದಶ ಭುವನವನ್ನು ಸಾದೃಶ್ಯ ಮಾಡಿದಂತಹ ಗೋವು ಅಂತೇಳಿ. ಸಾಮಾನ್ಯ ರೀತಿಯಲ್ಲಿ ಗೋವುಗಳನ್ನು ನಾವು ಪೂಜಿಸಿದವರ ಇಲ್ಲಿಯ ತನಕ ಅಂತ ಹೇಳಿದರೆ, ನಮ್ಮಲ್ಲಿ ಒಂದು ಶುಭ ಕಾರ್ಯ ಆಗಬೇಕಾದ್ರೆ ಪಂಚಗವ್ಯ ಮಾಡಬೇಕು, ಪಂಚಗವ್ಯ ಶುದ್ಧ ಮಾಡುವ ಹಾಗಿಲ್ಲ ಅಂತೇಳಿ ಪಂಚಗವ್ಯದಲ್ಲಿ ಗೋವಿನ ಮೂತ್ರ ಮತ್ತು ನಮ್ಮಲ್ಲಿ ಸೆಗಣಿ ಅಂತ ಹೇಳ್ತೇವಲ್ಲ, ಇದು ಪ್ರಧಾನವಾದದ್ದು. ಹಾಗೆ ಪಂಚಗವ್ಯಗಳು, ಅದೇ ಪಂಚಗವ್ಯದಲ್ಲಿ ಮಾಡಿದಂಥ ಶುದ್ಧ ಮಾಡಿದ ನಂತರ ಒಂದು ವ್ಯಕ್ತಿ ನಮ್ಮಲ್ಲಿ ಅಪರಕರ್ಮಶಾಸ್ತ್ರಗಳನ್ನು ಮಾಡುವಂಥದ್ದು ಕೊನೆ 12 ದಿವಸದಲ್ಲಿ ಸ್ವರ್ಗಕ್ಕೆ ಹೋಗ್ತಾನೆ ಅಂತೇಳಿ. ಸ್ವರ್ಗಕ್ಕೆ ಹೋಗೋದು 306 ಅಂದರೆ 12 ಯಮನ 16 ಪಟ ದಾಟಿದ ನಂತರ ಅಂತೇಳಿ. ಆದರೆ ನಮ್ಮಲ್ಲಿ 12 ದಿವಸ ಕೆಲವು ದಾನಗಳನ್ನು ಮಾಡುವಾಗ ಗೋದಾನವನ್ನು ಪ್ರದಾನ ಮಾಡುವಂಥ ಒಂದು ಶಾಸ್ತ್ರ ಉಂಟು. ಯಾಕೆ ಗೋದಾನ ಮಾಡುವುದು? ಗೋದಾನ ಮಾಡಿದರೆ ಗೋದಾನವನ್ನು ಆ ವ್ಯಕ್ತಿ ಸತ್ತಂಥ ಯಾವ ವ್ಯಕ್ತಿ ಮೃತ ವ್ಯಕ್ತಿ ಅವನ ಆತ್ಮ ಸ್ವರ್ಗಕ್ಕೆ ಹೋಗುವಾಗ ಗೋವುಗಳನ್ನು ಮುಂದುವರಿಸಿಕೊಂಡು ಹೋದ ಅಂತಾದರೆ ಗೋವಿನ ಮುಖದಲ್ಲಿ ಬ್ರಹ್ಮನನ್ನು, ಗೋವಿನ ಕಣ್ಣುಗಳಲ್ಲಿ ವಿಷ್ಣುವನ್ನು, ಕಂಠದಲ್ಲಿ ಶಿವನನ್ನು, ಕೊಂಬುಗಳಲ್ಲಿ ಸೂರ್ಯಚಂದ್ರರನ್ನು ಮಾತ್ರವಲ್ಲ 4 ಪಾದಗಳಲ್ಲಿ 4 ವೇದಗಳನ್ನು, 4 ಪಾದಗಳೆಲ್ಲ 8 ಗೊರಸುಗಳಲ್ಲಿ ಅಷ್ಟದಿಕ್ಪಾಲಕರನ್ನು,
ಬಾಲದಲ್ಲಿ ಸರ್ಪಸಂತತಿಯನ್ನು, ರೋಮಗಳಲ್ಲಿ ಕೂಡ ಶತಕೋಟಿ ದೇವತೆಗಳನ್ನು ಮಾತ್ರ ಅಲ್ಲ, ಕೆಚ್ಚಲಲ್ಲಿ ಅಮೃತವನ್ನು ಕೊಡುವಂಥ ಹಾಲನ್ನು ಕಂಡಂತಹ ಭಾಗ್ಯ ನಮ್ಮದು ಅಂತೇಳಿ ಆ ಮೃತ ವ್ಯಕ್ತಿಗೆ ಪುರೋಹಿತರಾದವರು ಹೇಳಿಕೊಡ್ತಾರೆ ಆತ್ಮಕ್ಕೆ. ಅಂಥ ಒಂದು ಪೂಜಿತ ಭಾವನೆ ಅಂತ ಗೋಮಾತೆಯನ್ನು ನಾವು ಪೂಜಿಸ್ತಾ ಇರುವ ದಿನಗಳಲ್ಲಿ ಇಂಥ ಒಂದು ಗೋಸೇವಾ ಮಾಸಾಚರಣೆ ಮಾಡುವುದು ಬಹಳ ಸುಂದರವಾದ ಒಂದು ಕಲ್ಪನೆ. ಮಾತ್ರ ಅಲ್ಲ, ನಮ್ಮಲ್ಲಿ ಮಕ್ಕಳಿಗೆ ಈ ಬಗ್ಗೆ ತಿಳಿಸುವುದಂತೆ ಒಂದೇ ನಾವು ಸಣ್ಣದಿರುವಾಗ ಶಾಲೆಯಲ್ಲಿ ಒಂದು ಪಾಠ ಇತ್ತು, ಪುಣ್ಯಕೋಟಿ ಅಂತೇಳಿ. ಪುಣ್ಯಕೋಟಿ ನಗರ ಅಂತ ನನಗೆ ಕೇಳುವಾಗ ನೆನಪುறது ಯಾವಾಗಲೂ. ನಾವು ಶಾಲೆಯಲ್ಲಿ ಪುಣ್ಯಕೋಟಿಯಿಂದ ಆಡಿತ್ತು. ಪುಣ್ಯಕೋಟಿ ಎಂಬ ಗೋವು ತನ್ನ ಕಂದನ್ನೇ ನೆನೆಸಿಕೊಂಡು ಮುನ್ನ ಹಾಲನ್ನು ಕೊಡುವೆನೆನ್ನುತ್ತಾ ಅಂತೇಳಿ. ದುರಂತ ಹೇಳಿದರೆ ಸತ್ಯಮೇವ ಜಯತೆ ಅಂತ ಎನ್ನುವ ಮಾತುಗಳು ನಾವು ಯಾವತ್ತೂ ನಮ್ಮ ಭಾರತ ಸರ್ಕಾರ ಬಿಟ್ಟು ಹೋಯ್ತಾ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಪುಣ್ಯಕೋಟಿ ಹಾಡು ಕಳೆದೋಯ್ತು. ಪುಣ್ಯಕೋಟಿ ಹಾಡು ಇರುವ ತನಕ ಗೋವುಗಳನ್ನು ಅಷ್ಟೇ ಗೌರವದ ನೋಡಿದ ಕಾಲ ಇತ್ತು ನಮ್ಮ. ಯಾಕೆಂದರೆ ಆ ಮಕ್ಕಳನ್ನು ಬೆಳೀತಾ ಗೋವು ಪುಣ್ಯ ಮಾಡಿದ್ದು ಅದು ಉದಾರ ವ್ಯಕ್ತಿ, ಅದು ತಿನ್ನುವಂಥದ್ದಲ್ಲ ಅಂತ ಇತ್ತು. ಯಾವಾಗ ಪಠ್ಯ ಹೋಯ್ತು ಆನಂತರ ಈಗಿನ ಮಕ್ಕಳಿಗೆ ಗೋವಿ ಅನ್ನೋದು ಸಾಮಾನ್ಯ ವ್ಯಕ್ತಿತ್ವ ಹೋಯ್ತು, ಅದು ತಿನ್ನುವಂಥದ್ದಾಯಿತು. ಹಾಗೆ ನಾವು ತಪ್ಪಿದೆಯಲ್ಲಿ ಅಂತೇಳಿ ನಮ್ಮ ದೃಷ್ಟಿಕೋನವೇ ತಪ್ಪಿದ. ಆ ಹಾಡು ಇನ್ನೂ ಇದ್ದಿದ್ರೆ ಪುಣ್ಯಕೋಟಿ ಎಂಬ ಹೇಳ್ತೀವಲ್ಲ, ತನ್ನ ಗಂಧ ನೆನೆಸಿಕೊಂಡು ಮುನ್ನ ಹಾಲನ್ನು ಮುನ್ನ ಹಾಲು ಯಾಕೆ ಕೊಡೋದು? ಹಾಗಾದರೆ ಗೋವು ಎನ್ನುವುದಕ್ಕೆ ಎಷ್ಟು ಮಕ್ಕಳ ಮೇಲೆ ಪ್ರೀತಿ ಎನ್ನುವುದ ಮಕ್ಕಳಿಗೆ ಅರ್ಥ ಆಗ್ತದೆ ಆ ಕಾಲದಲ್ಲಿ. ಇದು ನಮ್ಮ ದುರಂತ, ಏನು ಮಾಡೋದು ಹೇಳಿ. ಆದರೆ ಇಷ್ಟೆಲ್ಲ ವಿಚಾರ ಯಾಕೆ ಹೇಳಿದೆ ಅಂತ ಹೇಳಿದರೆ, ಸಂತೋಷ ಅಂತ ಹೇಳಿದರೆ, ಯಾವತ್ತೂ ಕೂಡ ಗೋವನ್ನು ಪೂಜನೀಯ ಭಾವನೆ ಕಂಡವರು ನಾವು. ಮಾತ್ರ ಅಲ್ಲ, ಗೋವುಗಳನ್ನು ನಮ್ಮ ಪುರಾಣದಿಂದೇ ಆಗಲಿ, ವಿದ್ವಾಂಸರಾಗಲಿ, ವೈದಿಕರಾಗಲಿ ಅಥವಾ ಶಾಸ್ತ್ರಜ್ಞರು ಕೂಡ ಈ ಗೋವಿನ ಬಹಳಷ್ಟು ಹೇಳಿದವರು. ಹಾಗೆ ಈ ಹೊತ್ತಿನಲ್ಲಿ ಒಂದು ಬಹಳ ಸೊಗಸಾದ ಕಾರ್ಯಕ್ರಮ ಮಾಡಿದವರು ನಮ್ಮ ಪ್ರೀತಿಯ ರಾಜಾರಾಮ್ ಭಟ್ರು. ಒಂದು ಹೇಳ್ತೇನೆ, ಅವರನ್ನೇ ಹಾಗೆ ಯಕ್ಷಗಾನದ್ದು ಪ್ರೋತ್ಸಾಹಕರು, ಹಾಗೆ ನಾಟಕ ಎಲ್ಲ ಹೇಳಿದರು. ಆದರೆ ನಾನೊಂದು ಹೇಳೋದು, ಅವ್ರು ಯಾವತ್ತೂ ಕೂಡ ಸಾಮಾಜಿಕ ಹರಿಕಾರರು ಅಂತೇಳಿ. ಯಾಕೆಂದರೆ ಮಾನವೀಯ ಮೌಲ್ಯಗಳನ್ನು ನಿಜವಾಗಿ ಸಮಾಜಕ್ಕೆ ತೋರಿಸಿದವರು. ಒಂದು ಸ್ವಾಮೀಜಿಗಳು ಈಗ ಇದು ಇಲ್ಲ, ಅವರು ಇಹಲೋಕ ಹೋಗಿದ್ದಾರೆ. ಒಂದು ಸಾಮಾನ್ಯ ವರ್ಗದಲ್ಲಿ ಬಂದಂಥ ಸ್ವಾಮಿಯನ್ನು ತನ್ನ ಮನೆಗೆ ಕರೆದು ಆರಾಧನೆ ಮಾಡಿದಂಥ ಒಂದು ವ್ಯಕ್ತಿ ಅಂತ ಹೇಳಿದರೆ ರಾಜಾರಾಮ್ ಭಟ್ರು. ಹಾಗೆ ನಿಜವಾಗಿ ಹೇಳ್ತೇನೆ, ಸಾಮಾಜಿಕ ಮೌಲ್ಯ ನಿಜವಾಗಿ ಗುರುತಿಸಿದ್ದವರು. ನಾನು ಮೊನ್ನೆ ಸಲ ಅವರು ಅಭಿನಂದನೆ ಮಾಡೋ ಹೇಳಿದರೆ, ಒಬ್ಬನೊಬ್ಬ ನ್ಯಾಯಾಧೀಶನಾದವರು ಅಂತೇಳಿ. ಹಾಗೆ ಒಂದು ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವಾಗ ಇಂಥ ಗೋವುಗಳನ್ನು ಕೂಡ ಪೂಜಿಸಬೇಕು. ಆ ಮುಖೇನ ಮುಂದಿನ ಪೀಳಿಗೆಗೆ ಗೋವು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದವರು. ಒಂದು ಹೇಳಿದರೆ, ಮತ್ತೊಂದು ಗೋವುಗಳಿಗೆ ಯಾವತ್ತು ಹೊಡಿಬಾರ್ದಂತೆ ನಾವು. ಯಾಕೆ ಹೊಡಿಬಾರ್ದು ಅಂತ ಹೇಳಿದರೆ, ಭೀಷ್ಮಾಚಾರ್ಯರು ಕೊನೆ ಶರಶೈಯಲ್ಲಿ ಮಲಗುವುದು ಕಾರಣ ಏನೆಂದರೆ, ಅಷ್ಟವಸುಗಳಲ್ಲಿ ಒಬ್ಬರಾದಂಥ ಭೀಷ್ಮಾಚಾರ್ಯರು ಕಾಮಧೇನುವಿಗೆ ಬರ್ಚಿಯಿಂದ ಹೊಡೆದ ಕಾರಣಕ್ಕಾಗಿ ಬೇರೆ 7 ಜನ ಕೂಡ ಅಷ್ಟವಸುಗಳು ಶಂತವಿನ ಪ್ರಕರಣದಲ್ಲಿ ಬರ್ತಾರೆ, ಅದು ಹುಟ್ಟಿದ ಒಳ್ಳೆ ಸಾಯ್ತಾರೆ ಅಂತೇಳಿ. ಆದರೆ ಭೀಷ್ಮರು ಸಾಯುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಅವರು ಗೋವಿಗೆ ಬರ್ಚಿಯಿಂದ ಹೊಡೆದ ಆ ಕಾರಣಕ್ಕಾಗಿ ಒಂದು ಶರಶೈಲಿ ಮಲಗಬೇಕಾಗ್ತದೆ ಅವರಿಗೆ. ಹಾಗೆ ಯಾವತ್ತೂ ಕೂಡ ನಾವು ಗೋವಿಗೆ ಹೊಡಿಬಾರ್ದು. ಈಗ ನಮ್ಮಲ್ಲಿ ಯಾವುದು ಸಾಮಾನ್ಯವಾಗಿ ಹೊರಗಿಂದ ದನ ಬಂದರೆ ಇದು ಸಾಮಾನ್ಯವಾಗಿ ಹೂವಿನ ಗಿಡ ತಿಂತದೆ ಅಂತೇಳಿ. ಒಂದು ವೇಳೆ ತಿಂದರೆ ಗೋವಿನ ಮೇಲೆ ಮೈ ಮೇಲೆ ನೀರು ಹಾಕಿ ಓಡ್ತದೆ. ಯಾಕೆಂದರೆ ಮೈ ಮೇಲೆ ನೀರು ಬಿದ್ದ ತಕ್ಷಣ ಗೋವು ನಿಲ್ಲೋದಿಲ್ಲ, ತಣ್ಣೀರು. ಹಾಗೆ ಇಂಥದ್ದನ್ನು ಮಾಡಿ ಯಾವತ್ತೂ ಗೋವಿಗೆ ಹೊಡಿಬೇಡಿ. ನಮ್ಮ ಮನೆಯಲ್ಲಿ ಒಂದು ಹೀಗೆ ಹೇಳ್ತಾ ಇರ್ತೇನೆ, ನಮ್ಮ ಮನೆಯಲ್ಲಿ ಬೀಡಾಡಿ ದನಗಳು ಸಹಜವಾಗಿ ಸೀದಾ ಮನೆಗೆ ಒಂದು ದನ ನೇರ ಮನೆ ಒಳಗೇ ಬರ್ತಾಯಿತ್ತು. ಒಂದು ಸಲ ಏನು ಅಂತ ಹೇಳಿದರೆ, ಒಂದು ಭಾಳ ಸ್ವಲ್ಪ ಜಾಸ್ತಿ ಹಣ ಕೊಟ್ಟದ್ದು TV ತಂದು 3 ದಿನ ಆಗಲಿಲ್ಲ. ನಾನು ಅವತ್ತು TV ಆಗ ಸಂಜೆ ಹಾಕುವಾಗ ಇದು ತೂತು ಬಿದ್ದಾಗೆ ನನ್ನ ಮಕ್ಕಳೆಲ್ಲ ಹೋದ್ರು, ಏನೋ ಆಡಿದ್ರ ಏನಂತೇಳಿ ನೋಡುವಾಗ ಮತ್ತೆ ಆಗ ಒಬ್ಬ ಹೇಳಿದ, ಆಗ ಯಾಕಡೆ ಪೆತ್ತ ಕೈತಲ್ಲಿತ್ತು ಅದು ದನದ ಕೊಂಬುದಾಗಿದ್ದು. ಹಾಗಂತೇಳಿ ನಾನು ಹೇಳಿದೆ, ದನ ಕೊಂಬುದಾಗಿತ್ತೆ, ನೀವು ವ್ಯಸ ಮಾಡೋದು ಬೇಡ, ಆ ಹಣ ನಾಳೆ ದೇವರು ಮತ್ತೆ ಕೊಟ್ಟಾನು ಅಂತೇಳಿ. ಹಾಗೆ ಆಯಿತು, ಮತ್ತೆ ಕೂಡ ದನ ಒಳಗೆ ಬರ್ತಾಯಿತ್ತು. ಆದರೆ ಯಾವತ್ತು ದನ ಸಂಜೆ ನೋಡಿದ್ದೇನೆ, ಮರುದಿವಸ ಅಷ್ಟೇ ಹಣ ನನಗೆ ಬೇರೆ ಮುಖಾಂತರ ಹಣ ಬಂದಿದೆ, ನಾನು ಮತ್ತೆ ಟಿವಿಯನ್ನು ತಂದಿದ್ದೇನೆ. ಹಾಗೆ ಇದು ಸಂತೋಷ. ಯಾಕೆಂದರೆ ದನದಿಂದ ಯಾವತ್ತೂ ನಷ್ಟ ಆಗುವುದಿಲ್ಲ. ಮತ್ತೆ ಕೂಡ ದನ ಒಳಗೆ ಬರ್ತಾಯಿತ್ತು. ಈಗ ಮತ್ತೊಂದು ದನ ಬರ್ತದೆ, ಆ ದನ ಮತ್ತೊಂದು ರಸ್ತೆ ದೂರದ ಸತ್ವೈತ ಆ ದನ. ಹಾಗೆ ಹೀಗೆ ಗೋವಿನ ಮಹತ್ವ ಇದು ನನ್ನ ಅನುಭವಕ್ಕೆ ಬಂದ ಮಹತ್ವಗಳು. ಹಾಗೆ ಗೋವನ್ನು ಪೂಜಿಸಿದಂತಹ ಯಾರು ರಾಜಾರಾಮ್ ಭಟ್ರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ನೀವೆಲ್ಲ ಸೇರಿಕೊಂಡಿದ್ದೀರಿ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ ನಿಮಗೆಲ್ಲರಿಗೂ ಕೂಡ ಹೃದಯಾಂತರದ ಒಂದಂತ ತಿಳಿಸುತ್ತಾ ಮಾತು ಮುಗಿಸ್ತೇನೆ. ನಮಸ್ತೆ. ಶ್ರೀಯುತ ಪೂವಪ್ಪ ಕಡಂಬಾರು ಇವರು ಪ್ರಸ್ತುತ ಕೈರಂಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿದ್ದಾರೆ. ಈಗ ಸಭಾಧ್ಯಕ್ಷತೆ ವಹಿಸಿರುವ ಶ್ರೀ ಚಂದ್ರಹಾಸ ಪೂಂಜ ಕಿಲ್ಲೂರು ಗುತ್ತು ಅವರು ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಾಗಿ ಬಹುಕಾಲದಿಂದ ದೇವರ ಸೇವೆ ಮಾಡ್ತಾ ಇದ್ದಾರೆ. ಅವರು ವಿಶೇಷ ಜಾಗಡು ನಮ್ಮ ಬರವುಳ್ಳ ಇನ್ನೇ ಇವತ್ತು ಗೋವುಲೇನು ಒಟ್ಟು ಸೇರ್ಪಾದು ಐತ ಚಾಕಿರಿನ ಮಲ್ತೊಂದು ಐತ ಸೇವೆಯನ್ನು ಮಲ್ತೊಂದು
ಏತೋ ವರ್ಷೋಡು ಏನು ಮಲ್ತೊಂದು ಬತ್ತಿನ ಟಿ ರಾಜಾರಾಮ್ ಭಟ್ರೆ ಅಂಚೆನೆ ಮೂಳು ಪುಣ್ಯಕೋಟಿ ಪಣಪಣ ಈ ಜಾಗಡ್ ಏತೋ ಜೋಕ್ಲಿ ವಿದ್ಯಾದಾನ ಮಲ್ತದೆ ಐತ ಮುತುವರ್ಜಿನಿಗೆ ತಂದು ಐತೊಟ್ಟಿಗೆ ಈ ಗೋವಿಲನ್ನು ತಾಂಕುಡಂಚಿನ ಒಂಜಿ ವ್ಯವಸ್ಥೆ ನೀರು ಮಲ್ತೊಂದುಲ್ಲಾರು ಇರ್ನಂಚಿನ ಒಂಜಿ ಪುಣ್ಯಾತ್ಮೇರು ಆ ಯೋಗ ಇರಕ್ಕೆ ತಿಕ್ಕದಂಡು ಆ ಪನ್ನೇರಾಯನ ಈ ಪೊರ್ತುಡು ಸಂತೋಷ ಪಡಪೆ ದಯಕೆಂಡ ಗೋಶಾಲೆ ನಡಪೇರ ಆತು ಸುಲಭಜ್ ಎಲ್ಲ ಒಂಜಿ 25 ವರ್ಷ ಒಂಜಿ ಗೋಶಾಲದ ಟ್ರಸ್ಟಿ ಪಜೀರ್ದ ಬಿಜೆಪಿಡ್ದ ಗೋಶಾಲೆ ವಿಶ್ವ ಪರಿಷತ್ದ ಒಂಜಿ ಮುತಾಲಿ ಕಡೆ ನಡಪಣ ಒಂಜಿ ವ್ಯವಸ್ಥೆ ಆಯ್ತಾ ಗುರ್ಕಾರ್ ಮೇರೆ ಇಂಕಲ MB ಪುರಾಣಿಕೆರು 25 ವರ್ಷ ತಂದಲ್ಲಿ ಅವು ಎನ್ನ ಇಲ್ಲಕೈತಲ್ಲೇ ಪುನಃ ಒಂಜಿ ಗೋಶಾಲೆ ಅವು 525 ಗೋವುಲುಳ್ಳ ಐಟ್ ಒಂಜಿ 10-11 ಜನದ ಒಂಜಿ ಟ್ರಸ್ಟ್ ಉಂಟು ಅಂಚೆನೆ ವಿಶ್ವ ಪರಿಷತ್ ಬಜರಂಗದಲ್ಲ ಆಯ್ತಾ ಮುತುವರ್ಜಿಗೆ ತಂದಿಲ್ಲ ಆಂಡಲ ಎಂಕ್ಲೆಗೆ ಒಂಜಿ 1 ಲಕ್ಷ ರೂಪಾಯಿ ತಿಂಗಳು ಬೋಡು ಏನು ನಡಪಾಯ ಎಂಕ್ಲಿಗೆ ಸಾಧ್ಯ ಹೆಚ್ಚು ಆಂಡ ಏನೇ ಪುಣ್ಯಕೋಟಿ ಪಣಪಣ ಈ ಜಾಗಡು ಅಮೃತ ಧಾರೆ ಗೋಶಾಲೆ ಕಟ್ಟಾದ ಇರಂಜಿ ಒರಿಯೇ ನೇತ ಒಂಜಿ ವಸ್ತುವರನ್ನು ತೊಗೊಂದುಳ್ಳರತ್ತೆ ಐಗೋಸ್ಕರ ಪಣಪಣ ಇರೆಗಂಜಿ ಆ ಭಾಗ್ಯ ತಿಕ್ಕದಂಡು ಎಂಕ್ಲೆಗ್ಲ ಈ ಜಾಗಡು ಬತ್ತದು ಈ ಗೋವುలను ತೂಪುನಂಚಿನ ಒಂಜಿ ಯೋಗ ಭಾಗ್ಯ ತೆಗೆದಂಡು ರಾಜಾರಾಮ್ ಭಟ್ರು ಈ ಅಮ್ಮೆಮ್ಮಲ ಮಾಗಣದ ಒಂಜಿ ಧರ್ಮರಾಯ್ ದಾಯಕೆಂಡು ಹೂವೇ ಒಂಜಿ ದೇವಸ್ಥಾನವಾಡು ಅತ್ತಂಡ ಸಂಘ ಸಂಸ್ಥೆ ದಕ್ಕನ ನಾಟಕನ ಸತ್ಯನಾರಾಯಣ ಪೂಜೆನ ಶನಿ ಪೂಜೆನ ಹೂವೇ ಒಂಜಿಂದು ಒಪ್ಪಾಡು ಅತ್ತಂಡ ದೇವಸ್ಥಾನದ ಬ್ರಹ್ಮಕಲಶ ರಾಜಾರಾಮ್ ಭಟ್ರು ಬತ್ತದ ಅಲ್ಪ ಒಂಜಿ ಯಾನು ಉಳ್ಳೇ ಪಣಪುಣ ಒಂಜಿ ಆ ಭರವಸೆನ ಕೊರದು ಮಾತೆರ್ಲ ನಮ್ಮ ಹಿಂದುಲು ನಮ್ಮ ಒಂಜೆ ನೆಟ್ಟು ಉಪ್ಪೊಡೊಂದು ಪಣಪುಣ ಒಂಜಿ ಆ ಏಕ ಮನಸ್ಸಿನ ದೀವೊಂದು ಎಂಕ್ಲೆಗೆ ಪಂಡ ಇನೋಳಿ ದೇವಸ್ಥಾನಕ್ಕೂ ರಾಜಾರಾಮ್ ಭಟ್ರನ್ನೂರಲ್ಲಿ ಎತ್ತೆತ್ತೆ ಬತ್ತಿನಾರೇ ಬಾರಿ ಖುಷಿಯಾನ ದೇವಸ್ಥಾನ ತೋದು ಜಾಗನ್ ತೋದು ಪೂರ ಅಡ ಪೂಜಾರಿ ಈರೊಟ್ಟಿಗೆ ಏಪಲ್ ಉಳ್ಳೆ ಇರು ಪೋಡಿ ಹಚ್ಚಿ ಇಂಜನ ಇರು ಅಭಿವೃದ್ಧಿ ಮಲ್ಪಾರು ಓ ಮಲ್ತನಲ್ಲ ಯಾನು ಈರೊಟ್ಟಿಗೆ ಉಳ್ಳೆ ಅಂತ ಬಂದ್ಬಿಡೋ ಒಂಜಿ ಆ ಧೈರ್ಯ ಕೊಡ್ತೀನಿ ಆ ಎಂಕ್ಲೆಗೆ ರಾಜಾರಾಮ್ ಭಟ್ರು ಅಂಚಿನ ಆರ್ನ ಆ ಹಿರಿಯರ್ನ ಆ ಮಾರ್ಗದರ್ಶನೋಡು ಅವ್ರನ್ನ ಆಶೀರ್ವಾದೋಡು ಇನಿಯ ಇನೋಳಿ ದೇವಸ್ಥಾನಲ್ಲ ಒಂಜಿ ಬೇತೆ ರೂಪೋಡು ಒಂಜಿ ಆ ವ್ಯವಸ್ಥೆ ಪಾರ ಕಾರಣ ಆತನ ಬಂದರೆ ಯಾನಿ ಬರ್ತಾಡು ಪಣ್ಣೊಂದಿಲ್ಲ ಯಾಂದಲ್ಲ ಮಲ್ಲ ಭಾಷಣೆಗೆ ಯಾರೆತ್ತು ಅದೆಲ್ಲ ದೇವರನ್ನ ಕೆಲಸ ಮಲ್ತದ್ದು ಮತ್ತೆ ಗೊತ್ತುಪ್ಪುಣಿ ಬರುತ್ತೆ ಯಾಂದಲ್ಲ ಭಾಷಣೆಗೆ ಯಾರೆತ್ತು ಆಂಡಲ್ಲ ಇಂಕಿನಿ ಈ ಜಾಗಡೆ ಬರ್ತದೆ ಗೋಸೇವೆ ಮಲ್ಪುಣಂಜನ ಈ ಕಾರ್ಯಕ್ರಮಟ್ಟು ಬರ್ತದೆ ಏನಂಜಿ ಈ ಹಿರಿಯಾಕ್ಲ ನಡುಟ್ಟು ಏನಂಜಿ ಕುಳ್ಳಾದ ಅಧ್ಯಕ್ಷ ಸ್ಥಾನನ್ನು ಕೊರಪಾಯನಿಗೆ ಮಾತರಿಗಳ ಏನು ಋಣಿಯಾದುಳ್ಳೆ ಅಂಚನೆ ಮೂಲಾಪುಣ ಗೋಸೇವೆಗೆ ರಾಜಾರಾಮ್ ಭಟ್ರೊಟ್ಟಿಗೆ ಅಂಕುಲು ಏಪಲ್ಲ ಉಳ್ಳಾಂದು ಪಣ್ಣೊಂದು ಈ ಪೊರ್ತರು ಪಣ್ಣೊಂದು ಯಾರಡ್ಡ ಪಾತ್ರವನ್ನು ಮುಗಿಪೆ ಜೈ ಹಿಂದ್. ಅಂಚನೆ ನಮ್ಮ ವಿಶೇಷವಾದ ಉಳ್ಳಾಲ ತಾಲೂಕದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂಜಿ ನೆಟ್ಟು ಬರ್ಪುನಂಚಿನ ಒಂಜಿ ಹಿಂದೂ ಸಂಗಮ ಬಣದ ಉಳ್ಳಾಲ ತಾಲೂಕದ 10 ಮಂಡಲಡು ಕಾರ್ಯಕ್ರಮ ದಿವಂದೇರು ಆ ಉಳ್ಳಾಲ ಬ್ಲಾಕದ ಉಳ್ಳಾಲ ವಲಯದ ಹಿಂದೂ ಸಂಗಮದ ಅಧ್ಯಕ್ಷ ಸ್ಥಾನವನ್ನು ಹಿಂಗೆ ಕೊಡ್ತೇವೆ. ನಮ್ಮ ಮಾತೆರಪ್ಪ ಫೆಬ್ರವರಿ 1ನೇ ತಾರೀಕುದಾನಿ ನಮ್ಮ ಕುರುನಾಡು ವಲಯಪ್ಪು ಅತ್ತಂಡ ತಲಪಾಡಿ ವಲಯಪ್ಪು ಬೇತೆ ವಲಯಡು ಏಳೆಳ್ಮ ಕಡೆಟ್ಟು ಹಿಂದೂ ಸಂಗಮ ಪನ್ಪುಣ ಒಂಜಿ ಮಳ್ಳ ಒಂಜಿ ಕಾರ್ಯಕ್ರಮನ ದಿವಂದೇರು ಅದಕ್ಕೆ ಮಾತೆರ್ಲ ನಿಖಲು ಬತ್ತದಕ್ಕೆ ಸಹಕಾರ ಕೊರಡು ಹಿಂದೂ ಸಂಗಮನ ಯಶಸ್ಸು ಮಲ್ತು ಕೊರಡು ಬಣ್ಣದು ಈ ಮೂಲಕ ಯಾನಿಕ್ಲ ಕೇಳೋದಿಲ್ಲ ಮಾತೆರೆಗಳ. ಓಂ ಶ್ರೀ ಗುರುಭ್ಯೋ ನಮಃ. ಗೋಸೇವಾ ಮಾಸಾಚರಣೆಯ ಸಂಭ್ರಮದ ಉದ್ಘಾಟನಾ ಸಮಾರಂಭ
ಈ ಒಂದು ಪುಣ್ಯ ಕಾರ್ಯಕ್ಕೆ ಶೋಭೆಯನ್ನು ತಂದುಕೊಟ್ಟಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಮಗೆ ಬೆಂಬಲವಾಗಿ ನಿಂತ ಶ್ರೀ ಚಂದ್ರಹಾಸ ಪೂಂಜ ಕಿಲ್ಲೂರುಗುತ್ತು ಆಡಳಿತ ಮುಕ್ತೇಶ್ವರರು, ಇನೋಳಿ ಶ್ರೀ ಸೋಮನಾಥ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಂದ ಬೆಟ್ಟ ಇವರಿಗೆ ಗೌರವಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇಂದಿನ ಗೋಸೇವಾ ಮಾಸಾಚರಣೆಯ ಉದ್ಘಾಟಕರು ಹಾಗೂ ಭಜನಾ ತರಬೇತುದಾರರು ಆಗಿರುವಂತಹ ಶ್ರೀ ದೀನ್ರಾಜ್ ಕಳವಾರು ಇವರಿಗೂ ಧನ್ಯವಾದಗಳು. ಅಮೃತಧಾರ ಗೋಶಾಲೆಯ ಸ್ಥಾಪಕರು ಹಾಗೂ ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಸಂಸ್ಥೆಯ ಸ್ಥಾಪಕರು ಹಾಗೂ ಸಂಚಾಲಕರು ಆಗಿರುವಂತಹ ನಮ್ಮ ನೆಚ್ಚಿನ ಶ್ರೀ ಟಿ ರಾಜಾರಾಂ ಭಟ್ ಸರ್ ಇವರಿಗೂ ಗೌರವಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಜಯರಾಮ್ ಶೆಟ್ಟಿ ಕಂಬಳಪದವು ಉಪಾಧ್ಯಕ್ಷರು ಅಮ್ಮಂಬಳ ಸೇವಾ ಸಹಕಾರಿ ಸಂಘ ಮುಡಿಪು ಇವರಿಗೂ ಗೌರವಪೂರ್ವಕ ಧನ್ಯವಾದಗಳು. ಅದೇ ರೀತಿ ಉಪಸ್ಥಿತರಿರುವ ಶ್ರೀ ದೇವಿಪ್ರಸಾದ್ ಪೊಯ್ಯತ್ತಾಯರು ಆಡಳಿತ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ಕಣಂತೂರು ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಕ್ಷೇತ್ರ ಕಣಂತೂರಿನ ಗಡಿ ಪ್ರಧಾನರು ಹಾಗೂ ಆನುವಂಶಿಕ ಮುಕ್ತೇಶ್ವರರು ಆಗಿರುವ ಶ್ರೀ ಪದ್ಮನಾಭ ರೈ ಯಾಣೆ ಮಂಜು ಭಂಡಾರಿ ನಾರ್ಯಗುತ್ತು ಇವರಿಗೂ ಧನ್ಯವಾದಗಳು. ಶ್ರೀ ಪೆರಡೆ ತಿರುಮಲೇಶ್ವರ ಭಟ್ ಅಧ್ಯಕ್ಷರು ಹವ್ಯಕ ವಲಯ ಮುಡಿಪು ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಉಳ್ಳಾಲ್ತಿ ಕ್ಷೇತ್ರ ಕೂಟತ್ತಜೆ ಇಲ್ಲಿಯ ಆಡಳಿತ ಮುಕ್ತೇಶ್ವರರು ಆಗಿರುವಂತಹ ಶ್ರೀ ಶೈಲೇಂದ್ರ ಭರತ್ ನಾಯ್ಕ್ ನಚ್ಚ ಇವರಿಗೂ ಧನ್ಯವಾದಗಳು. ಶ್ರೀ ಸುಭಾಷ್ ಧರ್ಮನಗರ ಉಪಾಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಗ್ರಾಮ ಚಾವಡಿ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಚಂದ್ರಹಾಸ ಕಣಂತೂರು ಅಧ್ಯಕ್ಷರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಇವರಿಗೂ ಧನ್ಯವಾದಗಳು. ಶ್ರೀ ಸುರೇಶ್ ಆಚಾರ್ಯ ದೇರಳಕಟ್ಟೆ ಅಧ್ಯಕ್ಷರು ವಿಶ್ವಕರ್ಮ ಸಂಘ ರಿಜಿಸ್ಟರ್ ಮುಡಿಪು ಇವರಿಗೂ ಧನ್ಯವಾದಗಳು. ಶ್ರೀ ಪೂವಪ್ಪ ಕಡಂಬಾರು ನಿವೃತ್ತ ಯೋಧರು ಹಾಗೂ ನಿರ್ದೇಶಕರು ಕೈರಂಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಿರುವ ಛಾಯಾಗ್ರಾಹಕರು, ಮಾಧ್ಯಮ ಮಿತ್ರರು, ಧ್ವನಿವರ್ಧಕ ವ್ಯವಸ್ಥೆಯಲ್ಲಿ ಸಹಕರಿಸುತ್ತಿರುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಗೋಸೇವಾ ಮಾಸಾಚರಣೆಯ ಈ ಕಾರ್ಯಕ್ರಮದಲ್ಲಿ ಅನೇಕ ಗೋಪ್ರೇಮಿಗಳು ಸಹಕರಿಸುತ್ತಿದ್ದಾರೆ. ಎಲ್ಲರಿಗೂ ಗೋಮಾತೆಯ ಆಶೀರ್ವಾದವಿರಲಿ ಎಂದು ಬೇಡುತ್ತಾ ಅವಕಾಶಕ್ಕಾಗಿ ವಂದನೆಗಳು.